ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಬಹುಶಃ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ. ಈ ಒಂದು ನಿಯಮವನ್ನು ತಂದಿದ್ದರ ವಿಚಾರವಾಗಿ, ಕಾಯ್ದೆಯನ್ನು ತಂದಿದ್ದರ ವಿಚಾರವಾಗಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಒಂದು ಕಡೆಗಳಲ್ಲಿ ಪೂರಕವಾದಂಥ ಒಂದು ವಾತಾವರಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇದ್ದಾಗ, DL ಇದ್ದರೆ, RC ಇದ್ದರೆ, ಇನ್ಸೂರೆನ್ಸ್ ಇದ್ದರೆ, ಎಮಿಷನ್ ಟೆಸ್ಟ್ ಇದ್ದರೆ ಯಾಕೆ ಹೆದರಬೇಕು ಅನ್ನುವಂಥ ಒಂದು ಪ್ರಶ್ನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರಸ್ತೆ ಸರಿ ಇಲ್ಲ, ಸಾಕಷ್ಟು ಗೊಂದಲಗಳಿದೆ ಇನ್ಸೂರೆನ್ಸ್ನಲ್ಲಿ. ಮತ್ತು ಅದೇ ರೀತಿಯಲ್ಲಿ DL ಮಾಡಿಸುವಂಥ ಒಂದು ಸಂದರ್ಭದಲ್ಲೂ ಕೂಡ ನಾವು ಕೇಳಿದಾಗ ಆಗೋದಿಲ್ಲ, ಸಾಕಷ್ಟು ವಿಳಂಬ ಆಗುತ್ತೆ, ಇಷ್ಟೆಲ್ಲ ಒಂದು ತೊಂದರೆಗಳಿದೆ. ಅದರ ಮಧ್ಯೆ ಇಂಥ ಒಂದು ವಾಹನ ಕಾಯ್ದೆ ಅವಶ್ಯಕತೆ ಇತ್ತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎರಡೂ ಭಾಗದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಎಲ್ಲದರ ವಿಚಾರವಾಗಿ ಕೇಂದ್ರದ ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಹೇಳಿರೋ ಪ್ರಕಾರ, ನಾವು ದೇಶದಾದ್ಯಂತ ಈ 1,20,000 ಜನರು ಸಾವನ್ನಪ್ತಾ ಇದ್ದಾರೆ ದೇಶದಾದ್ಯಂತ ಪ್ರತಿ ವರ್ಷ. ಆ ಒಂದು ಅಪಘಾತದಲ್ಲಿ ಸಾವನ್ನಪ್ಪುವಂಥ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಅಪಘಾತಗಳನ್ನು ತಡೆಯೋದಕ್ಕೋಸ್ಕರ ನಾವಿಂಥ ಒಂದು ಕ್ರಮವನ್ನು, ಇಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದೇವೆ. ಯಾವುದಕ್ಕೂ ಕೂಡ ಹೆದರೋದಿಲ್ಲ, ಯಾರಿಗೂ ಕೂಡ ಹೆದರೋದಿಲ್ಲ, ಯಾವ ಪ್ರತಿಭಟನೆಗಳಿಗೂ ಕೂಡ ಹೆದರೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಈ ಒಂದು ಕಾಯ್ದೆಯನ್ನು ಅನುಸರಿಸೋದಕ್ಕೆ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದಾರೆ. ಜನರ ಹಿತಕ್ಕಾಗಿ ಆಯಾ ರಾಜ್ಯಗಳು ಈ ಒಂದು ಕಾಯ್ದೆಯನ್ನು ಅನುಸರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಗೋವಾ ಮುಖ್ಯಮಂತ್ರಿಗಳು ರಸ್ತೆ ಸರಿಯಾಗದೆ ನಾನು ಈ ಒಂದು ಕಾಯ್ದೆಯನ್ನು ತರೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರೆ, ಗುಜರಾತ್ನಲ್ಲೂ ಕೂಡ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಿಲ್ಲ. ಇನ್ನು ಕರ್ನಾಟಕದಲ್ಲೂ ಕೂಡ ಪ್ರಸ್ತಾವನೆ ಆಗ್ತಾ ಇದೆ, ಪರಿಷ್ಕೃತ ದರದ ಮುಖಾಂತರವಾಗಿ ಈ ಒಂದು ದಂಡವನ್ನು ಕೊಡಬೇಕು ಅಂತ. ಒಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳಿದೆಯಾ ಅಥವಾ ಗೊಂದಲಗಳನ್ನು ಸೃಷ್ಟಿ ಮಾಡಿದಾರಾ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಇವತ್ತಿನ ದಿನ ಎರಡೂ ಹಂತದಲ್ಲೂ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ನನ್ನ ಜೊತೆ ಅತಿಥಿಗಳಿದ್ದಾರೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೋದು ಈ ಒಂದು ಕಾಯ್ದೆ ವಿಚಾರವಾಗಿ. ಮೊದಲಿಗೆ ನನ್ನ ಜೊತೆ JCIನ ತರಬೇತುದಾರರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಈ ಒಂದು ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ, ಟ್ರಾಫಿಕ್ ರೂಲ್ಸ್ ಇದರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಕ್ಕಂಥ ಮನೋಜ್ ಕಡ್ಬ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗಾಗಲೇ ಬಹುಶಃ ಇಡೀ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ. ಬಹುಶಃ ಚರ್ಚೆ ಆಗ್ತಾ ಇದೆ. ಒಂದು ಕಡೆಗಳಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ, ಇನ್ನೊಂದು ಕಡೆಗಳಲ್ಲಿ ಒಳ್ಳೆ ರೂಲ್ಸ್ ಇದನ್ನು ಮಾಡಿದರೆ ಅಪಘಾತಗಳು ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗ್ತಾ ಇದೆ. ಎರಡೂ ರೀತಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಮೊದಲಿಗೆ ಫಸ್ಟ್ ರಿಯಾಕ್ಷನ್ ಆಗಿ ಈ ಒಂದು ಕಾಯ್ದೆಯ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ನಾವು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಿದ್ರೆ, ಕಾಯ್ದೆ ಮಾಡುವುದು ಸರ್ಕಾರ. ಈ ಕಾಯ್ದೆ ಮಾಡುವಂಥದ್ದು ಜನರಿಗೆ ಒಳ್ಳೆಯದಾಗಲಿ ಅಂತ ಕಾಯ್ದೆ ಮಾಡುವಂಥದ್ದು ಸರಿ. ಕೆಲವೊಮ್ಮೆ ನಮಗೆ ಅನಿಸ್ತದೆ ಇದು ಜನರಿಗೆ ಒಳ್ಳೆಯದಾಗೋದಕ್ಕಿಂತ ಸರ್ಕಾರಕ್ಕೆ ಬಂಡವಾಳ ಜಾಸ್ತಿ ಮಾಡೋದಕ್ಕೋಸ್ಕರ ಮಾಡಿದ ಕಾಯ್ದೆ ಏನೋ ಅಂತ ಅನಿಸ್ತದೆ. ಇದು ಕಾಯ್ದೆನೋ ಕಾಯಿಲೆನೋ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕಾಯಿಲೆ ಬಂದ್ರೆ ನಾವು ಆಸ್ಪತ್ರೆಗೆ ದುಡ್ಡು ಹಾಕಬೇಕು, ಈ ಕಾಯ್ದೆ ಮಾಡುವುದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಹಾಕಬೇಕು. ಹಾಗಾಗಿ ಇದು ಕಾಯ್ದೆನೋ ಕಾಯಿಲೆನೋ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ದಂಡ ಮೊದಲೇ ಇತ್ತು. ಅದೇ ದಂಡಂ ದಶಗುಣಂ ಅಂತೇಳಿ ಚಾಣಕ್ಯ ನೀತಿಯಲ್ಲಿ ಹೇಳಿದಾಗಿ ದಂಡ ನಾವು ದಂಡಿಸುವಂಥದ್ದೊಂದು ಒಂದು ಇದಾಗ್ಬಿಟ್ಟಿದೆ. ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಅಪ್ಪ ಅಮ್ಮ ದಂಡಿಸ್ತಾರೆ. ಸ್ಕೂಲಲ್ಲಿ ಮಕ್ಕಳಿಗೆ ದಂಡಿಸುವುದು ಕೂಡ ಅಪರಾಧ ಆಗಿದೆ, ಒಂದು ದುರ್ಗುಟ್ಟಿಕೊಂಡು ನೋಡೋದು ಕೂಡ ಅಪರಾಧ ಆಗಿದೆ. ಅಂತ ಕಂಡೀಷನಲ್ಲಿ ಇಲ್ಲಿ ಬೇರೆ ಏನು ಮಾಡ್ಲಿಕ್ಕಿಲ್ಲ, ದುಡ್ಡು ಕಟ್ಟಿ ನೀವು ಪೆನಾಲ್ಟಿ ಕಟ್ಟಿ, ದಂಡ ಕಟ್ಟಿ ಅಂತ ಹೇಳುವಂತ ಒಂದು ಕಾಯ್ದೆ ನಾವು ನೋಡ್ತಾ ಇದ್ದೇವೆ. ಭಾರತದಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ರಸ್ತೆಗಳು ಸರಿ ಇವೆ. ಉಡುಪಿಯಿಂದ ಮಣಿಪಾಲದವರೆಗೆ ಹೋಗುವಂತ ದಾರಿಯಲ್ಲಿ ಅಲ್ಲಲ್ಲಿ ಹೈವೇ ಅಂತ ಹೇಳಿ ಮಾಡಿ ಅದರ ಮಧ್ಯದಲ್ಲಿ ಅದು ಶ್ರೀಲಂಕನೋ ಭರತಖಂಡನೋ ಇನ್ಯಾವುದೋ ಉಪಖಂಡ ನಿರ್ಮಿಸಿ ಅಂತ ಪರಿಸ್ಥಿತಿ, ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ವಾಹನ ಸವಾರರು ಹಾರ್ಕೊಂಡು ಹೋಗುವಂತ ಪರಿಸ್ಥಿತಿ. ಇದು ಇಲ್ಲಿದ್ದು ಮಾತ್ರ ಕತೆ ಅಲ್ಲ, ನಾವು ಮಂಗಳೂರು ಉಡುಪಿ ಹೈವೇ ನೋಡಿದ್ರು ಕೂಡ ಇದೇ ಕತೆ, ಅಥವಾ ಇನ್ನು ಪುತ್ತೂರು ಕಡೆ ಎಲ್ಲೇ ಹೋಗ್ಲಿ ಇದೇ ಕತೆ. ಇದು ಇಲ್ಲಿ ನಮ್ಮ ಸರ್ಕಾರ ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡನ್ನು ಟ್ಯಾಕ್ಸ್ ರೂಪದಲ್ಲಿ ವಸೂಲು ಮಾಡ್ತಾ ಇದೆ. ನಮ್ಮ ರಸ್ತೆ ಸರಿ ಮಾಡ್ಬೇಕಂತ ಒಂದು ಚೂರು ಜ್ಞಾನ ಇಲ್ಲ ಇವರಿಗೆ. ದಂಡ ಕಟ್ಟಿ ಅಂತಾರೆ. ದಂಡ ಕಟ್ಟುವುದು ಕಾಯ್ದೆ ಏನೋ ಚೆನ್ನಾಗಿದೆ ಅಲ್ಲ ಅಂತ ಹೇಳಲ್ಲ, ಆದ್ರೆ ಈ ದಂಡದ ಪ್ರಮಾಣ ಎಷ್ಟು ಅಂತ. ಒಂದು ಕರೆ ಇದೆ ಸರ್. ಎಸ್ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ, ನಾವು ಸಿದ್ದಾಪುರದಿಂದ. ಎಸ್, ಹೇಳಿ ಸರ್. ದಂಡಂ ದಶಗುಣಂ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಈ ಒಂದು ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಅಭಿಪ್ರಾಯ ಸರ್? ಹೌದು,
ಹೇಳ್ತೇನೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಸ್ ಸರ್ ಹೇಳಿ. ಈಗ ನಾವೀಗ ಒಂದು ಎಂತ ಗೊತ್ತುಂಟ, ನಾವೀಗ ನನ್ನ ಹತ್ರ ಲೈಸೆನ್ಸ್ ಇಲ್ಲ, ಹಾ ಗಾಡಿಯಲ್ಲಿ ಲೈಸೆನ್ಸ್ ಇಲ್ಲ, ಗಾಡಿಯಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಹ್ಮ್ ನನಗೆ ಈಗ ಇವರು ದಂಡ ಹಾಕ್ತಾರಲ್ಲ, ಹಾ ಅದಕ್ಕೆ ಏನ್ ಮಾಡ್ಬೋದು ನಾವು? ಹ್ಮ್ 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 ಎಸ್ ಖಂಡಿತ ಲೈಸೆನ್ಸ್ ಇಲ್ಲದೆ ಇರೋದು ನಮ್ದೇ ತಪ್ಪು ಅಂತ ಹೇಳ್ತಾರೆ ಅವರು, ಅದಕ್ಕೋಸ್ಕರ ದಂಡವನ್ನ ಹಾಕ್ತಾರೆ. ಲೈಸೆನ್ಸ್ ಇಲ್ಲ, ಹೌದು, ನಮ್ದು ಗಾಡಿಗೆ ತಕೊಂಡು ನಾವು ಎಂತ ಮಾಡುದು? ಹ್ಮ್ 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 ಈಗ ಗಾಡಿಗೆ ನಾವು ಬಂಡವಾಳ ಹಾಕಿರ್ತೀವಿ, ಹೌದಾ? ಹ್ಮ್ ಈಗ ಮೊದ್ಲಿಗೆ ಈ ಕಾನೂನಿಲ್ಲ, ಈಗ ಎಷ್ಟು ರೀತಿಯಲ್ಲಿ ಎಷ್ಟು ಉಂಟು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಹ್ಮ್ 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 ಪೂರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ರಸ್ತೆಯಲ್ಲಿ ನಾವು ಓಡಾಡ್ಲಿಕ್ಕೆ ಈಗ ಎಲ್ಲಿಗೆ ಮನೆಯಲ್ಲಿ ಗಾಡಿ ತಗೊಂಡು ಹಾಗೆ ನಿಲ್ಸ್ಕಿರ್ತಾ? ಹ್ಮ್ 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 ಎಸ್ ಖಂಡಿತ. ಏನ್ ಹೇಳ್ತಾರೆ ಅಂತಂದ್ರೆ ಗಾಡಿ ತಗೊಂಡ್ಮೇಲೆ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಸರಿಯಾಗಿ ಇಡಬೇಕು, ಅದು ನಿಮ್ಮ ಕರ್ತವ್ಯ, ಗಾಡಿಯನ್ನ ತೆಗೆದುಕೊಂಡಂತವರ ಕರ್ತವ್ಯ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ಸರ್ ಅಂತ? ಅಲ್ಲ, ಈಗ ಲೈಸೆನ್ಸ್ ಈಗ ನಾವು ಇಲ್ಲಿ ನೋಡಿ, ನಾನೀಗ ಹೊಸ ಗಾಡಿ ತಗೊಂಡಿದ್ದೆ, ಈಗ ಹೊಸ ಗಾಡಿ ತಗೊಂಡಿದ್ದೆ, ಬೇರೆ ಏನು ಗಾಡಿ ತಗೊಂಡಿದ್ದ? ಈಗ ನೀವೇ ತಕೊಳ್ಳಿ, ನೀವೀಗ ಗಾಡಿ ತಕೊಂಡಿದ್ರಿ, ಗಾಡಿ ತಕೊಂಡ್ರು ಕೂಡ ಅದಕ್ಕೆ ಲೈಸೆನ್ಸ್ ಮತ್ತೆ DL ಅದೆಲ್ಲ ಹೊಸದಾಗಿ ಬಂದಿರುತ್ತ? ಇಲ್ಲ, ಖಂಡಿತ ಇಲ್ಲ. ಖಂಡಿತ ಇಲ್ಲ ಅಲ್ಲ. ಹಾಗಾಗಿ ನಾವು ಹೇಳುದು ಮಾಡಿದಾರಲ್ಲ, ಎಂತ ಇದು ಯಾವ ತರ ಕಾನೂನು, ಇದು ಯಾವ ನಮ್ಮನೆ ಕಾನೂನು? ಎಸ್ ಖಂಡಿತ ಸರ್. ಎಸ್ ಈ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತೇನೆ. ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಎಸ್ ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ಅವರು ಹೇಳಿದ್ರು, ಆ ಕುರಿತಾಗಿ ಕೂಡ ಮತ್ತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಎಸ್ ಹೇಳಿ ಸರ್ ನೀವು. ಹಾಗಾಗಿ ನಾನು ಹೇಳುವಂಥದ್ದು, ನಮ್ಮ ರಸ್ತೆಗಳ ಕಥೆ ಏನು, ಈ ರಸ್ತೆಗಳನ್ನೆಲ್ಲ ಈ ನಮೂನೆಯಲ್ಲಿ ಬಿಟ್ಟು ಜನರನ್ನು ಸಾಯ್ಲಿಕ್ಕೆ ಬಿಟ್ಟು ಈ ರೀತಿಯಲ್ಲಿ ದಂಡ ಹಾಕೋದು ಸರಿಯೇ? ಹೆಲ್ಮೆಟ್ ಇಲ್ಲದೆ ಹೋದರೆ ದಂಡ ಒಪ್ತೇನೆ, ಯಾಕಂದ್ರೆ ಕಾನೂನಿದೆ ಹೆಲ್ಮೆಟ್ ಹಾಕ್ಬೇಕಂತ ಹೇಳಿ, ನಾನು ಕಾನೂನನ್ನು ಪಾಲಿಸದಿದ್ರೆ ದಂಡ ಹಾಕಿ. ಆದ್ರೆ ನನ್ನ ಪ್ರಶ್ನೆ, ದಂಡ ಹಾಕಿದ ತಕ್ಷಣ ನನ್ನ ಜೀವಕ್ಕೆ ನಿಮ್ಮತ್ತೆ ಬೆಲೆ ಕಟ್ಟಕ್ಕಾಗುತ್ತಾ? ನಾನು ಹೆಲ್ಮೆಟ್ ಇಲ್ಲದೆ ಹೋದೆ, ನೀವು ದಂಡ ವಸೂಲು ಮಾಡ್ತೀರಿ, ಆ ಕಡೆ ಹೋಗಿ ಸತ್ರೆ ಅದಕ್ಕೆ ನೀವು ಕೊಡ್ತೀರಾ, ಅದಕ್ಕೆ ಪೆನಾಲ್ಟಿ ನೀವು ಕೊಡ್ತೀರಾ? ಅಥವಾ ನಾನು ಕುಡಿದು ಬಿಟ್ಟು ಡ್ರೈವಿಂಗ್ ಮಾಡ್ತಾ ಹೋದಕ್ಕೆ ನನಗೆ ಒಂದಷ್ಟು ದಂಡ ಹಾಕ್ತೀರಿ ನೀವು, ಆ ನಂತರ ಮತ್ತೆ ನನ್ನ ಕೈಗೆ ಅದೇ ಗಾಡಿಯನ್ನು ಕೊಟ್ಟು ಕಳಿಸುದಲ್ವಾ ನೀವು? ನನ್ನನ್ನು ಮನೆಗೆ ಬಿಡ್ತೀರಾ ನೀವು? ಖಂಡಿತ. ನಾನು ಕುಡಿದು ಗಾಡಿ ಓಡಿಸಬಾರ್ದು, ದಯವಿಟ್ಟು ಕ್ಷಮಿಸಿ. ಎನಿ ಟೈಮ್ ಕರೆ ಬಂದ್ರೆ ಡಿಸ್ಟರ್ಬ್ ಮಾಡಬಹುದು, ತೊಂದರೆ ಇಲ್ಲ. ಕುಡಿದು ಬಿಟ್ಟು ನಾನು ಗಾಡಿ ಓಡಿಸೋದು ತಪ್ಪು ಒಪ್ತೀನಿ, ಆದ್ರೆ ನಂತರ ನನ್ನ ಕೈ ಗಾಡಿ ಕೊಡಬಾರ್ದಲ್ವಾ? ಅಥವಾ ಹೆಲ್ಮೆಟ್ ಇಲ್ಲದ ನನಗೆ ಮತ್ತೆ ಗಾಡಿ ಓಡಿಸ್ಲಿಕ್ಕೆ ಬಿಡಬಾರ್ದಲ್ವಾ? ನೀವು ದಂಡ ಕಟ್ಟು ನನ್ನನ್ನು ಬಿಟ್ಬಿಡ್ತೀರಲ್ಲ, ಅದು ಯಾಕೆ ಬಿಡ್ತೀರಾ ನೀವು? ಕುಡಿದು ಬಿಟ್ಟು ನನ್ನನ್ನು ಮನೆಗೆ ಸೇರಿಸುವಂತ ಜವಾಬ್ದಾರಿ ನೀವು 10,000 ರೂಪಾಯಿ ತಗೊಂಡ ನಿಮಗಿಲ್ವಾ? ಫಾರಿನ್ ಕಂಟ್ರಿಗಳಲ್ಲಿ ನೋಡಿ. ಖಂಡಿತ ಸರ್, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಅಜ್ಮಲ್ ಸಜಿ ಬ್ರಹ್ಮವರ ಸರ್. ಎಸ್ ಹೇಳಿ ಸರ್. ನಾವು ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಸಾಧಕ ಬಾಧಕಗಳ ವಿಚಾರವಾಗಿ. ಎರಡೂ ಕೂಡ ಈಗ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆ ವಿಚಾರವಾಗಿ ನಿಮ್ಮ ಒಂದು ಅಭಿಪ್ರಾಯ ಸರ್? ಸರ್, ಈಗ ನೋಡಿ, ಇವರು ಎಲ್ಲ ರೂಲ್ಸ್ ಎಳೆದಿರ್ತಾರೆ, ಹೊಸ ರೂಲ್ಸ್ ರೆಗ್ಯುಲೇಷನ್ ಎಲ್ಲ. ಅನಪರವಾದ ಒಂದು ರೂಲ್ಸ್ ಬರಲಿ ಅಥವಾ ಯಾವ ರೀತಿಯ ದಂಡ ಬೇಕಾದ್ರೆ ಆಗ್ಲಿ, ಇವರು ಕೂಡ ಡಿಸಿಷನ್ ಉಂಟಲ್ಲ, ಏರ್ ಕಂಡೀಷನ್ ರೂಮ್ ಅಲ್ಲಿ ಇರ್ತದೆ. ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಜನಸಂಚಾರ ರಾತ್ರಿ ಮಾರುವೇಷದಲ್ಲಿ ಜನರೊಟ್ಟಿಗೆ ಹೋಗಿ ಸಂಪರ್ಕ ಮಾಡ್ತಿದ್ರಂತವ್ರು. ನನ್ನ ಬಗ್ಗೆ ರಾಜ ಏನ್ ಹೇಳ್ತಾರೆ, ತನ್ನ ಆಡಳಿತ ಹೇಗೆ ಉಂಟು, ತಾನು ಈ ರೀತಿ ಕಾನೂನು ತಂದ್ರೆ ಹೇಗೆ, ನಾನು ಈ ರೀತಿ ಸುಂಕ ವಿಧಿಸಿದ್ರೆ ಹೇಗೆ ಅನ್ಕೊಂಡು ಜನರ ಕಷ್ಟ ನಷ್ಟ ಅವ್ರಿಗೆ ಅರ್ಥ ಆಗ್ತಿತ್ತು. ಆಗ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅವರ ಆಡಳಿತದಲ್ಲಿ ಸುಧಾರಣೆ ಮಾಡ್ತಿದ್ರು. ಈಗ ಏರ್ ಕಂಡೀಷನ್ ಅಲ್ಲಿ ಕೂತ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಸರ್ವೆ ಮಾಡಿದ್ರೆ ರೋಡ್ ಬಗ್ಗೆ ಅವ್ರಿಗೆ ಗೊತ್ತಾಗ್ತದ? ರೋಡ್ ಅಲ್ಲಿ ಸಂಚರಿಸುದು ನಾವು ಮೊದಲಾಗಿ ಇವರು ರೋಡ್ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ಒಂದು ಹೈವೇ BC ರೋಡ್ ಇಂದ ಮಂಗಳೂರು ಇರ್ಬೋದು, ಮಂಗಳೂರಿಂದ ಕುಂದಾಪುರ ಇರ್ಬೋದು, ಕುಂದಾಪುರ ಭಟ್ಕಳ ಯಾವ ರೋಡ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗದೆ ಮತ್ತೆ ಅಲ್ಲಲ್ಲಿ ಹೊಂಡ ಬಿದ್ದಿದೆ. ಯಾವ ರೀತಿ ಆಗಿದೆ ಅಂದ್ರೆ ನೋಡಿ, ಆ ಹೊಂಡದಲ್ಲಿ ನಾವು ಪ್ರಯಾಣ ಮಾಡ್ಬೇಕು. ಪುನಃ ನಾವು ಟೋಲ್ ಕೊಡ್ತೇವೆ, ಅದು ಸಹ ಇತಿಮಿತಿ ಇಲ್ಲ. ಪ್ರಾರ್ಥನದಲ್ಲಿ ಟೋಲ್ ಕೊಡ್ಬೇಕು, ಯಜಮಾಡಿಯಲ್ಲಿ ಕೊಡ್ಬೇಕು, ಮುಖದಲ್ಲಿ ಕೊಡ್ಬೇಕು. ಅದ್ರ ಬಗ್ಗೆ ಪ್ರತಿಭಟನೆ ಮಾಡುವವರು ಯಾರು ಇಲ್ಲ. ಈ ರೀತಿ ಎಲ್ಲ ಒಂದು ಫೆಸಿಲಿಟಿ ಕೊಟ್ಟು ಇವರು ಒಂದು ಹೊಸ ರೂಲ್ಸ್ ತಂದು ಹೊಸ ಬೇಕಾದ್ರೆ ಪೆನಾಲ್ಟಿ ತಗೊಳ್ಳಿ. ಇವರು ಕರೆಕ್ಟ್ ಕೊಡ್ತಿದ್ದಾರಾ? ಯಾವ ರೀತಿ ಜನರಿಗೆ ಸೌಕರ್ಯ ಕೊಟ್ಟಿದ್ದಾರೆ ಇವರು? ಖಂಡಿತ ಖಂಡಿತ. ನಾವು ಪೆನಾಲ್ಟಿ ಕಟ್ಟಲಿಕ್ಕೆ ನಾವೇನು ಹಿಂದೆ ಇಲ್ಲ, ಆದ್ರೆ ಒಂದು ಅದರಲ್ಲಿ ಇತಿಮಿತಿ ಇರ್ತದೆ ಸರ್. ಈಗ ನೋಡಿ, ಒಬ್ಬ 10,000 ದುಡಿಯುವ ಅವನಿಗೆ 20,000 ರೂಪಾಯಿ ಫೈನ್ ಆಗಿದ್ರೆ ಇಲ್ಲಿ ಹೋಗ್ಬೇಕು ಡ್ರೈವರ್. ಖಂಡಿತ. ಅವನು ಹೊಟ್ಟೆ ಪಡಿಗೆ ಏನಾಗಬೇಕು? ಅವ ಲೋನ್ ಕಟ್ತಾನ ಗಾಡಿದು ಅಥವಾ ಇದು ಫೈನ್ ಕಟ್ತಾನ? ಇಂಥದಕ್ಕೆಲ್ಲ ಕಾನೂನು ಅಧಿಕಾರಿಗಳಿದ್ದಾರೆ, ನಮ್ಮ ಪೊಲೀಸರಿದ್ದಾರೆ. ನಾವು ಪೊಲೀಸರ ಬಗ್ಗೆ ಏನ್ ಹೇಳುದಿಲ್ಲ, ಅವರಿಗೆ ಹೊಸ ರೂಲ್ಸ್ ಬಂದ ಅವರು ಇದು ಮಾಡ್ತಿದ್ದಾರೆ. ದೇಶದಲ್ಲಿ ಬೇರೆ ಸಮಸ್ಯೆ ಇದೆ, ಅದಕ್ಕೆ ಸಲ ಇವರು ಫಾಲೋಅಪ್ ಮಾಡ್ಬೋದಲ್ಲ. ಭ್ರಷ್ಟಾಚಾರಕ್ಕೆ ನಿಗ್ರಹ ಇದು ಮಾಡ್ಲಿ ಅವರು. ಖಂಡಿತ. ಈ ನಮ್ಮ ಜನರಿಗೆ ಹೊಟ್ಟೆಪಾಡಿಗೆ ಮಿಡ್ಲ್ ಕ್ಲಾಸ್ ನವರು ಇವರು ಪಕ್ಕದ ಹಣ ತುಂಬಿಸ್ತಿದ್ದಾರೆ, ಸರ್ಕಾರದಲ್ಲಿ ಹಣ ಎಲ್ಲ ಹೇಳ್ತಾರೆ, ಬೇರೆದಿದ್ದೆಲ್ಲ ಪ್ರಾಜೆಕ್ಟಿಗೆಲ್ಲ ಹಣ ಹಾಕ್ತಾರೆ, ಪಕ್ಕದಲ್ಲಿ ತೆರಿಗೆ ಎಲ್ಲ ಪರಿಚಯ ಆಗ್ತದಲ್ಲ. ಇದ್ರ ಬಗ್ಗೆ ಮಾತನಾಡುವಂತ ನಾಯಕರು ಬೇಕು ನಮ್ಗೆ, ಪಕ್ಷ ಅಲ್ಲ. ಖಂಡಿತ ಖಂಡಿತ ನಾಯಕರು ಬೇಕು. ಇಂಥ ಪ್ರತಿಭಟನೆ ಮುಂದಾದಾಗ ಉಂಟಾಗಲ್ಲ, ಎಲ್ಲವನ್ನ ಇವರು ನಮ್ಮಲ್ಲಿ ಇರ್ತಾರಲ್ಲ,
ಖಂಡಿತ ನೀವ್ ಹೇಳ್ತಾ ಇರೋ ಹಾಗೆ ಜನರಿಗೆ ಒಳಿತಾಗುವಂತ ಒಂದು ಕಾಯ್ದೆಗಳನ್ನ ತರಬೇಕು ಅಂತ. ಇಲ್ಲ, ಜನರಿಗೆ ಒಳಿತಾಗುವ ಒಂದು ಕಾನೂನು ಬರ್ತಾ ಇಲ್ಲ, ಜನರಿಗೆ ಒಳಿತಾಗುವ ಒಂದು ಪ್ರಾಜೆಕ್ಟ್ ಬರ್ತಿಲ್ಲ. ಹೌದು, ಬೇಡ ಆ ಪ್ರಾಜೆಕ್ಟ್ ಅನ್ನ ಇವರು ಹಾಕ್ತಾರೆ. ಖಂಡಿತ ಅದೇ ನೀವ್ ಹೇಳ್ತಾ ಇರೋ ಪ್ರಕಾರ ಜನರ ಬಳಿಗೆ ಹೋಗಿ ಅಲ್ಲಿ ಅವರಿಗೆ ಏನ್ ಸಮಸ್ಯೆ ಇದೆ ಅನ್ನುವಂತ ಒಂದು ವಿಚಾರವಾಗಿ ರೈಟ್ ಆಗಿ ಪ್ರತ್ಯಕ್ಷವಾಗಿ ರಾಜರಿದ್ದಾರೆ ನೋಡಿ, ಮಾರುವೇಷದಲ್ಲಿ ಹೋಗ್ತಿದ್ರಂತೆ. ನಾವು ಕತೆ ಓದಿತ್ತು. ಖಂಡಿತ ಜನರ ಕಷ್ಟ ನಷ್ಟ ಏನೆಲ್ಲ ಉಂಟು ಗೊತ್ತಾಗ್ತಿತ್ತು. ಹೊಸ ಹೊಸ ಕಾನೂನು ತರ್ತಿದ್ರಲ್ಲ. ನೀವು ಏರ್ ಕಂಡೀಷನ್ ರೂಮ್ ಅಲ್ಲಿ ಕುತ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಸರ್ವೆ ಮಾಡ್ಕೊಂಡು ಪ್ಲೇನ್ ಅಲ್ಲಿ ಸರ್ವೆ ಮಾಡ್ಕೊಂಡ್ರೆ ನಿಮ್ಮ ನೆರೆ ಪೀಡಿತ ಇರ್ಬೋದು, ಹೆದ್ದಾರಿ ಹೊಂಡೆ ಅವ್ರಿಗೆ ಅರ್ಥ ಆಗ್ತದೆ, ಅವ್ರು ಪ್ರಯಾಣ ಮಾಡ್ತಾರ. ಖಂಡಿತ 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 ಧನ್ಯವಾದಗಳು ಸರ್, ಧನ್ಯವಾದಗಳು. ಉಂಟಲ್ಲ, ನೀವು ಸ್ಪಂದಿಸಬೇಕು. ಖಂಡಿತ ಯಾರೆಲ್ಲ ಇದ್ದಾರೆ ನಾಯಕರು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ನಾವು ಸಹ ನಿಮ್ಮೊಟ್ಟಿಗೆ ಇರ್ತೇವೆ. ನ್ಯಾಯಪರವಾದ ಹೋರಾಟ ಆಗಲಿ, ರಾಜಕೀಯ ಆಗೋದು ಬೇಡ ನಮಗೆ. ಖಂಡಿತ ಖಂಡಿತ ಅದೇ ನಾವು ಕೇಳ್ತಾ ಇರೋದು ಅಷ್ಟೇ. ಯಾವುದೇ ವಿಚಾರ ಆಗಿರ್ಲಿ, ಕೇವಲ ಈ ಒಂದು ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ಅಂತಲ್ಲ, ಯಾವುದೇ ವಿಚಾರ ಆಗಿರ್ಲಿ ಪಕ್ಷಾತೀತವಾಗಿ ಆಗ್ಬೇಕಂತ. ಖಂಡಿತ ಖಂಡಿತ ಧನ್ಯವಾದಗಳು ಸರ್, ಧನ್ಯವಾದಗಳು. ನಮ್ಮ ಊರಿನಲ್ಲಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಧನ್ಯವಾದಗಳು ಸರ್. ಈಗಾಗಲೇ ಅವರು ಹೇಳಿರೋ ಅದಕ್ಕೆ ನೀವು ಕೂಡ ಮಾತಾಡ್ತಾ ಇದ್ದೀರಿ ರಸ್ತೆ ವಿಚಾರವಾಗಿ. ಇದೇ ವಿಚಾರವನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟರೆ ಅಥವಾ ಸಾರಿಗೆ ಸಚಿವರ ಮುಂದಿಟ್ಟರೆ ಹೀಗೆ ರಸ್ತೆಗಳು ಸರಿ ಇಲ್ಲ, ಹೊಂಡ ಬಿದ್ದಿದೆ, ಇದರಿಂದ ಅಪಘಾತಗಳಾಗುತ್ತೆ, ಫಸ್ಟ್ ನೀವು ರಸ್ತೆಯನ್ನು ಸರಿ ಮಾಡಿ ಅನ್ನುವಂಥ ಒಂದು ವಿಚಾರವನ್ನು, ಆಕ್ರೋಶಗಳನ್ನು, ಆಗ್ರಹವನ್ನು ಇಟ್ಟರೆ ಅವ್ರು ಹೇಳ್ಬೋದು ಎಸ್ ಟೆಂಡರನ್ನು ಕೊಡ್ತೇವೆ, ನಾವು ಪ್ರತಿ ವರ್ಷ ಟೆಂಡರ್ನ ಕೊಡ್ತೇವೆ. ಆ ಸಂದರ್ಭದಲ್ಲಿ ಅವರು ಅಪೂರ್ಣವಾದಂಥ ಒಂದು ಕಾಮಗಾರಿಯನ್ನು ಮಾಡಿದರೆ ಅದಕ್ಕೆ ನಾವು ಹೊಣೆಯ, ಕಾಮಗಾರಿಗಳು ಅಪೂರ್ಣ ಆಗಿದೆ ಅದಕ್ಕೋಸ್ಕರ ಹೀಗಾಗಿದೆ, ನಾವು ಟೆಂಡರ್ ಕೊಡೋದನ್ನು ಕೊಟ್ಟಿದ್ದೇವೆ, ನಾವು ಕೆಲಸ ಮಾಡಿಸೋದನ್ನು ಮಾಡಿಸಿದ್ದೇವೆ ಅಂತ ಹೇಳ್ತಾರೆ. ಟೆಂಡರ್ ಕೊಡೋರದ್ದು ತಪ್ಪು ಅಂತ ಹೇಳ್ತಾರೆ. ಸ್ವಾಮಿ ನಿತಿನ್ ಗಡ್ಕರಿ ಅವರೇ, ನಿಮಗೊಂದು ವೈಯಕ್ತಿಕ ಪ್ರಶ್ನೆ ನಾನು ಈ ಚೇರಲ್ಲಿ ಕೂತ್ಕೊಂಡು ಕೇಳ್ತೀನಿ, ಅದು ನಿಮಗೆ ತಲುಪಲಿಕ್ಕಿಲ್ಲ ಅಂತ ಗೊತ್ತಿದೆ, ಆದ್ರೆ ನಿಮ್ಮನ್ನು ಸಮರ್ಥಿಸಿಕೊಳ್ಳುವವರಿಗೆ ಈ ಪ್ರಶ್ನೆ ಅರ್ಥ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸೋಫಾ ಮುರಿದು ಹೋದ್ರೆ, ನಿಮ್ಮ ಕೂತ್ಕೊಳ್ಳುವಂಥ ಸೋಫಾ ಮುರಿದು ಹೋದ್ರೆ ಅದನ್ನು ರಿಪೇರಿ ಮಾಡಲಿಕ್ಕೆ ನೀವು ಒಬ್ಬರಿಗೆ ಕಾಸು ಕೊಡ್ತೀರಿ, ಅದನ್ನು ಅವನು ಮಾಡಿ ಹೋಗ್ತಾನೆ. 1 ತಿಂಗಳಲ್ಲಿ ಮತ್ತೆ ಸೋಫಾ ಮುರಿದ್ರೆ ನೀವು ಅವನನ್ನು ಸುಮ್ಮನೆ ಬಿಡ್ತೀರಾ ಸ್ವಾಮಿ? ಇದಕ್ಕೂ ಅದಕ್ಕೂ ಏನ್ರಿ ವ್ಯತ್ಯಾಸ? ಅದು ನಿಮ್ಮ ಮನೆದು, ಇದು ನಮ್ದಾ? ಇದು ಸಾರ್ವಜನಿಕರದ? ನಿಮ್ಮ ದುಡ್ಡಿಗೆ, ನಿಮ್ಮ ಮನೆದಕ್ಕೆ ಮಾತ್ರ ವ್ಯಾಲ್ಯೂನಾ? ನಮ್ಮ ದುಡ್ಡಿಗೆ ವ್ಯಾಲ್ಯೂ ಇಲ್ವಾ? ನಾವು ಕಟ್ಟೋ ಟ್ಯಾಕ್ಸಿಗೆ ವ್ಯಾಲ್ಯೂ ಇಲ್ವೇನು ಸ್ವಾಮಿ? ಇದಕ್ಕೋಸ್ಕರ ನಿಮ್ಮನ್ನು ಆರಿಸಿ ಅಲ್ಲಿ ಕಳಿಸಿರೋದು. ಸ್ವಾಮಿ ಏನ್ ತಿಳ್ಕೊಂಡಿದ್ದೀರಾ ನೀವು? ನೀವಿವತ್ತಲ್ಲಿ ಕೂತಿರೋದು, ನೀವಲ್ಲಿ ಏನು ಸಂಬಳ ತಗೊಳ್ತೀರಿ ನೋಡಿ, ಒಬ್ರು ಮಂತ್ರಿಯಾಗಿ, ಅದು ನಮ್ಮ ದುಡ್ಡು ಸ್ವಾಮಿ, ನಾವು ಕಟ್ಟೋ ಟ್ಯಾಕ್ಸ್ ಸ್ವಾಮಿ. ಅಥವಾ ನಿಮಗೆ ಅಲ್ಲಿ ಸಂಬಳಕ್ಕೆ ಕಮ್ಮಿ ಆಗ್ತದೆ ಅಂತೇಳಿ ನಮ್ಮ ಹತ್ರ ನೀವು ಪೆನಾಲ್ಟಿ ವೈಸ್ ಮಾಡ್ತಿದ್ದೀರಾ? ನೀವು ಮಾಡುವಂಥ ಕೆಲಸ ಸರಿಯಾಗಿ ಮಾಡಿ. ನೀವು ಮಾಡುವಂಥ ಕೆಲಸ ಇದೆಯಲ್ಲ ಈ ರಸ್ತೆ, ಅದನ್ನು ಸರಿ ಮಾಡುವಂಥ ನಿಮ್ಮ ಜವಾಬ್ದಾರಿ. ನೀವು ಯಾರಿಗೆ ನೀವು ವಹಿಸಿಕೊಟ್ಟಿದ್ದೀರಿ ನೋಡಿ, ಅವರು ಕೆಲಸ ಮಾಡಿಸುವಂಗೆ ನೋಡ್ಕೊಳ್ಳೋದಕ್ಕೆ ನಿಮ್ಮ ಜವಾಬ್ದಾರಿ. ನಿಮ್ಮ ಕಂಪನಿಯಲ್ಲಿ, ನಿಮ್ಮ ಆಫೀಸ್ನಲ್ಲಿ ಒಬ್ಬ ಎಂಪ್ಲಾಯಿ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ, ಅಥವಾ ಔಟ್ಸೈಡಿಗೆ ಒಬ್ಬನಿಗೆ ನೀವು ಏನಾದ್ರೂ ಒಂದು ಇದು ಕೊಟ್ಟರೆ ನೀವು ಅವನ ಹತ್ರ ಕೇಳಲ್ವಾ? ನೀವು ಇದು ಸರಿ ಇಲ್ಲ ಅಂತ ಹೇಳ್ತೀರಿ, ಹೆಂಗೆ ಹೇಳ್ತೀರಾ ನೀವು ಅವ್ರು ಮಾಡಿದ್ದು ಸರಿಯಾಗಿಲ್ಲ ಅಂತೇಳಿ? ಅದನ್ನು ಫಸ್ಟಿಗೆ ಸರಿ ಮಾಡೋದಕ್ಕೆ ಕಲ್ತು ಬಿಟ್ಟು ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಸ್ವಾಮಿ, ಇಲ್ಲಾಂದ್ರೆ ನೀವು ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರ, ಯೋಚನೆ ಮಾಡಿ ನೀವು. ಖಂಡಿತ ಖಂಡಿತ. ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಅವ್ರು ಎತ್ತಬಹುದು, ಏನು ಅಂತಂದ್ರೆ ಈ ಒಂದು ಅಪಘಾತಗಳು ಕೇವಲ ರಸ್ತೆ ಸರಿ ಇಲ್ಲದೆ ಇರೋದ್ರಿಂದ ಆಗೋದಿಲ್ಲ, ಅದು ಕಡಿಮೆ ಆಗ್ತಾ ಇದೆ. ರಸ್ತೆ ಸರಿ ಇಲ್ಲದೆ ಆಗ್ತಾ ಇರೋದು ಕಡಿಮೆ ಆಗಿದೆ, ಆದರೆ ಸಿಗ್ನಲ್ ಜಂಪ್ಗಳಾಗಿರ್ಬೋದು ಅಥವಾ ಮತ್ತಿನ್ನೇನೋ ಒಂದು ರಸ್ತೆ ನಿಯಮಗಳನ್ನು ಉಲ್ಲಂಘಿಸೋದು, ಅದರಿಂದ ಕಾರಣ ಆಗ್ತಾ ಇದೆ, ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಶೇಕಡ ರಸ್ತೆ ಸರಿ ಇಲ್ಲದೆ ಇರೋದ್ರಿಂದ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಒಂದು ರಸ್ತೆ ನಿಯಮವನ್ನು ಉಲ್ಲಂಘಿಸುವ ವಿಚಾರವಾಗಿ ಒಂದು ಕಾಯ್ದೆಯನ್ನು ತಂದಿದ್ದು ಅಂತ ಸಮರ್ಥಿಸಿಕೊಳ್ತಾರೆ. ಇದಕ್ಕೇನು ಹೇಳ್ತೀರಿ ಅಂತ? ಇದಕ್ಕೆ ನಗಬೇಕಾ ಅಳಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರಸ್ತೆ ಸರಿ ಇಲ್ಲದ ಕಾರಣ ಅಪಘಾತಗಳು ಕಡಿಮೆ ಇದೆ ಅಂತ. ಭಾರತದ ರಸ್ತೆಗಳು ಯಾವ ರಸ್ತೆನೂ ಸರಿ ಇಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಯಲ್ಲಿ ನೋಡಿದರೆ. ಹಾಗಾಗಿ ಈ ರಸ್ತೆಗಳನ್ನ ಹಿಂಗೇನೆ ಬಿಡಿ, ಅಪಘಾತ ಆಗೋದು ಕಡಿಮೆ ಆಗುತ್ತೆ ಅಂತೇಳಿ ನೀವು 1 ವರ್ಷದ ಅಂಕಿಅಂಶ ತೆಗೆದು ನೋಡಿ, ಉಡುಪಿ ಮಣಿಪಾಲದ ರೋಡಲ್ಲಿನೇ ನೋಡಿ ಎಷ್ಟು ಜನ ರಸ್ತೆದ ಹೊಂಡಗಳಿಗೆ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ ಅಂತೇಳಿ. ಅದರಲ್ಲಿ ಎಷ್ಟು ಪೊಲೀಸಲ್ಲಿ ರಿಜಿಸ್ಟರ್ ಆಗಿದೆ, ಎಷ್ಟು ಜನ ಹಾಗೇನೆ ಹಾಸ್ಪಿಟಲಲ್ಲಿ ಒಳಗಿಂದೊಳಗೇನೆ ರಿಪೇರಿ ಕಾಲು ಕೈ ರಿಪೇರಿ ಮಾಡಿಸ್ಕೊಂಡು ಹೋಗಿದೆ, ಅದನ್ನು ಕೂಡ ನೋಡಿ. ನಿಮ್ಮ ಕೈಗೆ ಸಿಗುವಂಥ ಕೌಂಟ್ ಸರಿ ಇರ್ಬೋದು, ಕಡಿಮೆ ಇರಬಹುದು ಅಂತೇಳಿ ನೀವು ರಸ್ತೆಯನ್ನು ಸರಿ ಮಾಡಿಸದೆ ಕೂತ್ರೆ ಇದಕ್ಕಿಂತ ಜಾಸ್ತಿ ಮೂರ್ಖತನ ಏನಿದೆ? ನಾವು ನಿಮ್ಮನ್ನು ಆರಿಸಿದ್ದು ಕೆಲಸ ಮಾಡೋದಕ್ಕೆ, ನೀವಲ್ಲಿ ಕೂತ್ಕೊಳ್ಳೋದಕ್ಕಲ್ಲ. ನಾವಂದ್ರೆ ನಾವು ಇಲ್ಲಿಯವರು ಕೂತಲ್ಲ, ಒಟ್ಟಾರೆ ಭಾರತದ ಎಲ್ಲ ಪ್ರಜೆಗಳು ಅಥವಾ ನೀವು ನಿಂತಿರುವ ಕ್ಷೇತ್ರದವರು ನಿಮ್ಮನ್ನು ಆರಿಸಿದ್ರು, ಆನಂತರ ನೀವು ಮಂತ್ರಿ ಆಗಿದ್ದೀರಿ. ಈ ಥರದ ಮೂರ್ಖತನದ ಹೇಳಿಕೆ ಕೊಡೋದಕ್ಕಲ್ಲ ಸ್ವಾಮಿ ನೀವು ಅಲ್ಲಿ ಮಂತ್ರಿ ಆಗಿರೋದು, ಕೆಲಸ ಮಾಡೋದಕ್ಕೆ. ಅದನ್ನು ಮಾಡಿ, ರಸ್ತೆಯನ್ನು ಮೊದಲು ರಿಪೇರಿ ಮಾಡೋದು ನಿಮ್ಮ ಕೆಲಸ, ನೀವು ಮಾಡಿ.
ನೀವು ಕೆಲಸ ಮಾಡಿದರೆ ನಾವು ಯಾಕೆ ಸ್ವಾಮಿ ಈ ಥರ ಇಲ್ಲಿ ಕೂತ್ಕೊಂಡು ಜನಸಾಮಾನ್ಯ ಉಡುಪಿಯಲ್ಲಿರುವಂಥ ಒಂದು ಸಣ್ಣ ಒಂದು TV ಚಾನಲ್ ಮುಂದೆ ಈ ಥರ ನಾವು ಯಾವುದೋ ಒಂದು ಸಣ್ಣ ವ್ಯಕ್ತಿ ಬಂದುಬಿಟ್ಟು ನಿಮಗೆ ನಾವು ಹೇಳ್ತೀವಲ್ಲ, ನಮಗೆ ಹೇಳೋ ಯೋಗ್ಯತೆ ನಮಗೇನಿದೆ ಹೇಳಿ? ನೀವು ಸರಿಯಾಗಿ ಮಾಡಿದರೆ ನಾವು ನಮ್ಮ ಕೆಪ್ಪೆಗೆ ನಾವೇ ಹೊಡ್ಕೋಬೇಕು. ನೀವು ಚೆನ್ನಾಗಿ ಕೆಲಸ ಮಾಡಿದರೆ, ನೀವು ಕೆಲಸ ಮಾಡೋದಕ್ಕೆ ತಾನೇ ನಾವು ಹೇಳ್ತಾ ಇರುವಂಥದ್ದು. ದಯವಿಟ್ಟು ಅದನ್ನು ಅವರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿ, ದಯವಿಟ್ಟು ಭಾಷಾಂತರ ಮಾಡಿ ಏನಾದರೂ ಮಾಡಿ ಅವರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿ, ಅರ್ಥ ಆಗಲಿ ಅವರಿಗೆ ಪ್ಲೀಸ್. ಖಂಡಿತ. ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಬೇಕು. ಏನು ಅಂತಂದರೆ DL ಇಲ್ಲ, ಮತ್ತು RC ಇಲ್ಲ, ಲೈಸೆನ್ಸ್ ಇಲ್ಲ, ಮತ್ತು ಅದೇ ರೀತಿಯಲ್ಲಿ ಇನ್ಶೂರೆನ್ಸ್ ಕಟ್ಟಲಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ. ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಸರಿಯಾಗಿಲ್ಲ ಅಂತಂದರೆ ಪೊಲೀಸರು ಹಿಡಿತಾರೆ, ದಂಡವನ್ನು ಹಾಕ್ತಾರೆ ಅನ್ನೋದು ಗೊತ್ತಾಗಿ ಹೋಗಿದೆ. ಹಾಗೆ ನೋಡ್ತಾ ಹೋದರೆ ಈ ಒಂದು DL ಆಗಿರ್ಬೋದು, RC ಆಗಿರ್ಬೋದು, ಅಥವಾ ಒಂದು ಎಮಿಷನ್ ಟೆಸ್ಟ್ ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಗೊಂದಲಗಳಿರೋದ್ರಿಂದ ಸಾಕಷ್ಟು ಜನರ ಬಳಿ ಇಲ್ವಾ ಅಂತ. ಅಂದರೆ ಮಾಡಿಸುವಂಥ ಒಂದು ಸಂದರ್ಭದಲ್ಲಿ ಆಗುವಂಥ ಒಂದು ಗೊಂದಲಗಳು, ವಿಳಂಬಗಳು, ಇದೆಲ್ಲವೂ ಕೂಡ ಮುಖ್ಯವಾದಂಥ ಒಂದು ಕಾರಣ ಆಗುತ್ತಾ ಅಂತ. ಅದನ್ನು ನಾನು ಖಂಡಿತ ಒಪ್ಪುವುದಿಲ್ಲ. ಯಾಕಂತ ಹೇಳಿದರೆ ನಾನೊಬ್ಬ ವೈಯಕ್ತಿಕ ಸುರಕ್ಷೆಯ ಬಗ್ಗೆ ಒಬ್ಬ ತರಬೇತಿ ಕೊಡುವಂಥ ಒಬ್ಬ ತರಬೇತುದಾರ ಕೂಡ ಹೌದು. ಇದೇ ವೇದಿಕೆಯಲ್ಲಿ ನಾನು ಅದರ ಬಗ್ಗೆ ತರಬೇತಿ ಕೂಡ ಕೊಟ್ಟಿದ್ದೇನೆ. ಕಾನೂನು ನನಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ತಪ್ಪು, ಅದೇ ದೊಡ್ಡ ತಪ್ಪು ಅಂತ ನಮ್ಮ ಕಾನೂನು ಹೇಳುತ್ತೆ. ಸರ್ಕಾರ ಏನು ಕಾನೂನು ಮಾಡಿದೆ, ಒಂದೊಬ್ಬ ವ್ಯಕ್ತಿ ಹತ್ರ ಒಂದು 2 ವೀಲರ್ ಇದ್ದರೆ ಆ 2 ವೀಲರಿಗೆ ಲೈಸೆನ್ಸ್ ಇರಬೇಕು, ಆ 2 ವೀಲರಿಗೆ RC ಇರಬೇಕು, ಗಾಡಿ ಓಡಿಸುವವನಿಗೆ ಲೈಸೆನ್ಸ್ ಇರಬೇಕು, ಅದು ಓಡಿಸ್ಬೇಕಾದ್ರೆ ತಲೆಯಲ್ಲಿ ಹೆಲ್ಮೆಟ್ ಇರಬೇಕು, ಅದಕ್ಕೆ ಇನ್ಶೂರೆನ್ಸ್ ಪೇಮೆಂಟ್ ಆಗಿರಬೇಕು, ಕಾಲಕಾಲಕ್ಕೆ ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗುವಂಥದ್ದು, ಅಥವಾ ಹೊಗೆ ಅದರ ಹೊಗೆಯ ಪ್ರಮಾಣವನ್ನು ತಪಾಸಣೆ ಮಾಡಿರಬೇಕು. ಇಷ್ಟು ನಿಯಮಗಳು ಪ್ರತಿಯೊಂದು ಗಾಡಿಗೆ, ಅದು 2 ವೀಲರ್ ಇರಲಿ, 4 ವೀಲರ್ ಇರಲಿ, ಇನ್ನೇನೇ ಇರಲಿ, ದೊಡ್ಡ ಗಾಡಿಗೆ ಬೇರೆನೇ ನಿಯಮಗಳಿವೆ, ಬ್ಯಾಜ್ ಅಂತ ಇನ್ನೇನೋ ಇದೆ. ಅದನ್ನು ಎಲ್ಲವನ್ನೂ ಮಾಡಿಸಿಕೊಳ್ಳದ್ದೇ ನಾವು ಮಾಡುವಂಥದ್ದು ನಿಜವಾಗಿ ಶುದ್ಧ ತಪ್ಪು. ಯಾಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗುವಾಗ ನಾವು ಚಪ್ಪಲಿ ಹಾಕೊಂಡು ಒಳಗೆ ಹೋಗ್ತೇವಾ? ಹೊರಗಡೆ ಬಿಟ್ಟು ಹೋಗ್ತೇವೆ. ನಾವು ಹಾಕೊಂಡವ್ರು ಏನಾಗುತ್ತೆ? ಏನೂ ಆಗಲ್ಲ. ಬಟ್ ನಮ್ಮ ಮನಸ್ಸಲ್ಲಿ ಒಂದು ಇದಿರುತ್ತೆ, ನಮ್ಮ ಅಪ್ಪ ಅಮ್ಮಂದ್ರು ಹೇಳಿದ್ದಾರೆ ದೇವಸ್ಥಾನದೊಳಗಡೆ ಚಪ್ಪಲಿ ಹಾಕೊಂಡು ಹೋಗಬಾರದು, ಹೋಗುದು ಒಳ್ಳೇದಲ್ಲ, ಅದು ನಮಗೆ ತಿಳಿಸಿದ್ದಾರೆ. ಯಾಕೆ ಅಂತ ಹೇಳಿ ನಮ್ಮ ಹತ್ರ ಕೂಡ ಉತ್ತರ ಇರಲಿಕ್ಕಿಲ್ಲ. ಬಟ್ ನಾವು ಆ ಕಾನೂನು ನಾವು ಪಾಲನೆ ಮಾಡೋದಿಲ್ವಾ? ಮನೆಯಲ್ಲಿ ನಾವು ಊಟ ಮಾಡೋ ಮೊದಲು ಕೈ ತೊಳೆಯೋದಿಲ್ವಾ? ನಾವೇನೋ ಕೆಸನಲ್ಲಿ ಕೆಲಸ ಮಾಡಿಬಿಟ್ಟು ಹಾಗೇನೆ ಮಾಡ್ತೇವಾ? ಸೊ ಇದು ನಮಗೆ ಇರಬೇಕಾದಂಥ ಬೇಸಿಕ್ ನೀಡ್ಸ್. ಅದನ್ನು ಗೊತ್ತಿಲ್ಲದೆ ನಾವು ಗಾಡಿ ತಗೊಳ್ಳೂಬಾರದು, ಗಾಡಿ ಓಡಿಸ್ಲೂಬಾರದು. ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಜಗನ್ನಾಥ್ ಅಂತೇಳಿ. ಎಸ್, ಹೇಳಿ ಸರ್. ದಂಡಂ ದಶಗುಣಂ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವೊಂದು ಮೋಟಾರು ವಾಹನ ತಿದ್ದುಪಡಿಯ ಕಾಯ್ದೆಯ ಒಂದು ಸಾಧಕ ಬಾಧಕಗಳು, ಆಗು ಹೋಗುಗಳು, ಏನು ಸರಿ ಇದೆ, ಏನು ತಪ್ಪಿದೆ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಅಭಿಪ್ರಾಯ ಸರ್? ನನ್ನ ಲೆಕ್ಕದಲ್ಲಿ ಇದು ನಿಜವಾಗಿಯೂ ಅವ್ರು ಕೇಂದ್ರ ಸರ್ಕಾರ ಮಾಡಿರೋದು ಒಂದು ಉಚಿತವಾದ ಕಾರ್ಯ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಇನ್ಸೂರೆನ್ಸ್ ಕಟ್ಟಿರೋದಿಲ್ಲ ವೆಹಿಕಲ್, ಮತ್ತು ಅದನಿಗೆ ಇನ್ಸೂರೆನ್ಸ್ ಸಿಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ಇನ್ಸೂರೆನ್ಸ್, EL ಮತ್ತೆ RC ಇದೆಲ್ಲ ಕಟ್ಟಿ ನಾವು ಇಟ್ಕೊಂಡ್ರೆ ನಮ್ಗೆ ಏನ್ ತೊಂದರೆ ಉಂಟು? ನಿಜವಾಗಿ ನಾವು ಇಟ್ಕೊಳ್ಬೇಕು. ಇವತ್ತು ಎಷ್ಟೋ ಜನ ಇವತ್ತು ಇನ್ಸೂರೆನ್ಸ್ ಕಟ್ಟೋದು ಎಷ್ಟು ನಮ್ಮ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತದೆ ಉಂಟು, ಅದು ಯಾರಿಲ್ಲ. ಇವತ್ತು ಮನೋಜ್ ಕಳಮ್ ಹೇಳಿದ್ರು, ಏನ್ ಹೇಳಿದ್ರು, ರೋಡ್ ಸಮ ಇಲ್ಲ, ಇದು ಮಾಡಿದ್ರು ಅಂತ ಹೇಳಿದ್ರು. ನಾನು TV ನೋಡ್ತಾ ಇದ್ದೀನಿ, ಅವ್ರು ಹೇಳಿದ್ರು. ನಮ್ಮ ನರೇಂದ್ರ ಮೋದಿ ಅವರು ಬಂದಿದ್ದು ಎಷ್ಟು 5 ವರ್ಷ 6 ವರ್ಷ ಆಯ್ತು. ಇದಕ್ಕಿಂತ ಮೊದ್ಲೇ ಆಗಿತ್ತು, ಹೌದಲ್ವಾ? ನೋಡು, ಹೀಗೆ ಇದನ್ನ ನಾವು ಅವರಿಗೆ ಅಮಿತ್ ಶಾಗೆ ತೋರಿಸುದು, ನರೇಂದ್ರ ಮೋದಿ ಅವರು ಹಾಗೆ ಮಾಡಿದ್ರು, ಅವ್ರು ಬಂದು ನೋಡ್ಲಿ, ಇದು ತಪ್ಪು. ನಮ್ಗೆ ನಿಜವಾಗಿ ಏನಂತ ಹೇಳಿದ್ರೆ ನಮ್ಗೆ ಇವತ್ತು ದಂಡ ಹಾಕೋದು ಪ್ರಶ್ನೆ ಅಲ್ಲ. ಇವತ್ತು ಎಲ್ಲರ ಕೈಲಿ ಹೆಲ್ಮೆಟ್ ಉಡ್ತೇವೆ. ಹೆಲ್ಮೆಟ್ ಆಗಿರ್ಲಿ, ಇನ್ಸೂರೆನ್ಸ್ ಆಗಿರ್ಲಿ, EL ಆಗಿರ್ಲಿ, ಎಲ್ಲವನ್ನು ಇಟ್ಕೊಂಡಿದ್ರೆ ಯಾಕೆ ಬೇಕು ನಾವು? ಇವತ್ತು ಎಲ್ರ ಕೈಲಿ ಇರ್ಲಿ, ನಾಳೆ ಅವ್ರು ಸತ್ರು ಅವ್ರಿಗೆ ಫ್ಯಾಮಿಲಿಗೆ ಒಂದು ಸಿಗ್ತದೆ. ಇದು ಯಾರು ಕಟ್ಟುದೇ ಇಲ್ಲ. ಇನ್ಸೂರೆನ್ಸ್ ಎಷ್ಟು ಕೋಟಿ ಜನ, ಎಷ್ಟು ಜನ ಕಟ್ಟೋದಿಲ್ಲ. ಆಗಿ ಬಿಡ್ತಾರೆ, ಇರ್ಲಿ, ಇರ್ತದೆ ಹಾಗೆ ಅಂತ. ಖಂಡಿತ ಖಂಡಿತ. ಯಾರಿಗೆ ಲಾಸ್? ಸರ್ಕಾರಕ್ಕೆ ಲಾಸ್. ಅಲ್ಲಿ ಅವ್ರಿಗೆ ಸತ್ರ ಅವನಿಗೆ ಕೊಡ್ಬೇಕಲ್ಲ. ನಾವು ಸರಿಯಾಗಿ ನಿಜವಾಗಿ ನರೇಂದ್ರ ಮೋದಿ ಅವರು ಬೈಯುವುದಲ್ಲ, ಅಮಿತ್ ಶಾ ಬೈದಲ್ಲ. 5-6 ವರ್ಷದಲ್ಲಿ ಯಾರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊದಲು ಉಡುಪಿ ರೋಡ್ ಹೇಗಿತ್ತು ಅದನ್ನ ನೋಡ್ಲಿ, ಮಣಿಪಾಲ ರೋಡ್ ಹೇಗಿತ್ತಂತ. ಮಣಿಪಾಲದ ರೋಡ್ ಮಾಡಿದಂತೂ ವೈಜ್ಞಾನಿಕವಾಗಿ ಸಮ ಇಲ್ಲ, ಆದ್ರೂ ನೋಡ್ಲಿ ಅದು. VS ಆಚಾರ್ಯವರು ನಿಮ್ಮಂತ ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ನಿಜವಾಗಿ ಇವತ್ತು ಆ ರೋಡ್ ಮಾಡಿದಂತಾದ್ರೆ ಹಿಂದೆ
ಖಂಡಿತ ಖಂಡಿತ ಸರ್. ನಿಜವಾಗಿ ವೀರಸಜ್ಜರರು ನಮ್ಮ ಧೀಮಂತ ನಾಯಕ ಅಂತ ಹೇಳ್ತೀನಿ ನಾನು. ಇವತ್ತು ಇದ್ರಂತ ನಮಗೆ ಉಡುಪಿ ಜಿಲ್ಲೆ ಹೇಗೆ ಚಿತ್ರಣ ಬದಲಾಗ್ತಿದ್ರೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಖಂಡಿತ ಖಂಡಿತ ಸರ್. ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯ. ಎಸ್ ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಸರ್ ಇವರು ಮಾತಾಡಿದ ವಿಚಾರವಾಗಿ ನಾನು ಮಾತಾಡ್ತಾ ಹೋಗ್ತೇನೆ ಒಂದು ವಿರಾಮದ ನಂತರ. ಎಸ್ ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಈ ಒಂದು ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ಇಡೀ ದೇಶದೆಲ್ಲೆಡೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಭಾಗ ಸರಿ ಇಲ್ಲ ಇದು ಅಂತ ಹೇಳಿದ್ರೆ ಮತ್ತೊಂದು ಕಡೆಯಲ್ಲಿ ಇದು ಸರಿ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನು ಮಾಡಬೇಕು, ಹಾಗಾದ್ರೆ ಸರ್ಕಾರಗಳು ಯಾವ ರೀತಿ ಕಾಯ್ದೆಯನ್ನ ಜಾರಿಗೆ ತರಬೇಕಾಗಿತ್ತು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ದಂಡಂ ದಶಗುಣಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಇದೇ ಒಂದು ವಿಚಾರವಾಗಿ, ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ, ಸಾಧಕ ಬಾಧಕಗಳು, ಆಗು ಹೋಗುಗಳು, ಇದೆಲ್ಲದರ ವಿಚಾರವಾಗಿ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಎಸ್, ಹಿಂದಿನ ಬಾರಿ ಕಾಲ್ ಮಾಡಿದವರು ಕೂಡ ಹೇಳಿದ್ರು. ಈಗ ಒಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್, ಹೇಳಿ. ಗೊತ್ತಾಯ್ತು ಸರ್, ಹೇಳಿ. ಅಭಿಪ್ರಾಯಗಳನ್ನು ಹೇಳಿ ಸರ್. ದಂಡಂ ದಶಗುಣಂ ಅಂತ ಹೇಳಿದ್ರೆ ನಾನು ಒಂದು ಸಣ್ಣ ಮಾತಿಗೆ ಮೊದಲಾಗಿ ಹೇಳ್ತಾ ಇದ್ದೇನೆ. ಅವರು ಕುಡಿದು ಬಂದಾಗ ಅವರು ಇದ್ರೆ ಅವರನ್ನು ಸಮೇತ ಮನೆಗೆ ಬಿಟ್ಟು ಬರುವಂತಹ ಒಂದು ಮಾತಾಡಿದ್ರು. ಕುಡಿಯುವುದು 3 ವರ್ಷದ ಮಗುವ ಸ್ವಾಮಿ, ಕುಡಿಯುವುದು ಅವನಿಗೆ ಕುಡಿಯುವ ಮುಂಚೆ ಬುದ್ಧಿ ಇಲ್ವಾ? ಅದು ಕುಡಿದವನು ವಾಹನ ಚಲಿಸುವುದು ನಂತರ ಅವನ ಕಿಸೆಯಿಂದ ಹಣ ತೆಗೆದು ಅವನು ಕುಡಿದು ವಾಹನದಲ್ಲಿ ಹೋಗುವ ಎಂಬ ಭಾವನೆ ಅವನಲ್ಲಿ ಇಲ್ಲದಿದ್ದರೆ ಪೊಲೀಸಿನವರು ಫೈನ್ ಹಾಕುದು ಅವನಿಂದ ಇನ್ನೊಬ್ಬರಿಗೆ ಉಪದ್ರ ಆಗ್ತದೆ ಅಂತ ಹೇಳಿ. ಅವನು ಸಾಯಲು ಸಜ್ಜಾಗಿ ಬಂದವ, ಅವನು ಕುಡಿದು ಅಡ್ಡಾದಿಡ್ಡಿಯಾಗಿ ಓಡಿಸಿ 10 ಹಲವು ಜನರ ಪ್ರಾಣವನ್ನು ಹಾನಿಯಾಗುವುದಕ್ಕೋಸ್ಕರ ಅವನನ್ನು ಅಲ್ಲಿ ನಿಲ್ಲಿಸಿ ಫೈನ್ ಹೇಳುವಾಗಲೇ ಅವನ ತಲೆ ಬಿಡಿಸ್ತಾರೆ, ತಲೆಯಲ್ಲಿ ಇದ್ದದನ್ನು ಬಿಡಿಸ್ತಾರೆ. ಅನಂತರ ಅವರಿಗೆ ಕೊಂಡು ಹೋಗಿ ಬಿಡುವಂತ ವಿಷಯ ಇಲ್ಲ. ಕಾನೂನು ಮಾಡುವುದು ಮನುಷ್ಯನ ಒಳ್ಳೆಯದಕ್ಕಾಗಿ, ಕಾನೂನಿನಲ್ಲಿ ತೊಡಕಿರುವುದು ಸಹಜ. ಆದರೆ ಆ ಕಾನೂನೇ ಬೇಡ ಎಂಬ ಹೇಳುವುದು ಮೂರ್ಖತನ. ಖಂಡಿತ. ನೋಡಿ, ನಮ್ಮ ರಸ್ತೆಗಳು ಸರಿ ಇಲ್ಲ, ಮತ್ತೆ ಟೋಲ್ ಗೇಟಿನ ವಿಷಯ, ಅದನ್ನು ನಾವು ಮಾತಾಡಿ ಅದನ್ನು ಸರಿಪಡಿಸಬೇಕು ವಿನಃ ಇದಕ್ಕೆ ಒಂದು ಕಂಡೀಷನ್ ಇಡ್ಬೋದು. ನೋಡಿ, ಗೋವಾದವರು ಇಟ್ಟಿದ್ದಾರೆ, ಕರೆಕ್ಟ್. ನಾವು ಏನೆಲ್ಲ ಮಾಡಿದ್ರು ಏನು ಮಾಡಿದ್ರು ನಾವು ಇದ್ದಾಗಿ ಇರ್ಬೇಕಂತ ಹೇಳಿದ್ರೆ ಅರ್ಥ ಇಲ್ಲ. ಸ್ವಾಮಿ, ಫೈನ್ ಹಾಕುದು ನಿಮ್ಮ ರೇಷನ್ ಕಾರ್ಡಿಗೆ ಅಲ್ಲ ನಿಮ್ಮ ಮನೆಗೆ ಅಲ್ಲ, ನಿಮ್ಮ ಜೀವಕ್ಕೆ ಫೈನ್ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಜೀವವನ್ನು ನೀವು ರಕ್ಷಿಸುವುದಿಲ್ಲ, ಅದಕ್ಕಾಗಿ ಆ ಜೀವ ರಕ್ಷಣೆ ಅವರ ಫೈನ್ ನಲ್ಲಿ ಆಗ್ತದೆ. ಸರ್ಕಾರದ ಬೊಕ್ಕಸ ನಿಮ್ಮ ಫೈನ್ ನಲ್ಲಿ ತುಂಬಿಸ್ಬೇಡಿ ಸ್ವಾಮಿ. ಯಾಕೆ ನೀವು ಸರಿ ಇದ್ರೆ ಸರ್ಕಾರಕ್ಕೆ ಹಣ ಕೊಡ್ತೀರಿ? ಖಂಡಿತ. ನಾವು ಪ್ರಶ್ನೆ ಮಾಡ್ತಾ ಇರೋದು ಕೂಡ ಅದೇ. ಅರ್ಧವಾಸಿ ಕೂಡ ಸರ್ಕಾರಕ್ಕೆ ಹೋಗುದಿಲ್ಲ, ಅದು ನಮ್ಮ ದೇಶದ ಪ್ರಕೃತಿ, ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ನೀವು ಮನೆಯಿಂದ ಹೊರಡುವಾಗ ಚೆನ್ನಾಗಿ ತಪಾಸಣೆ ಮಾಡಿ 5 ನಿಮಿಷ ಮೊದಲು ಹೊರಡಿ ಸ್ವಾಮಿ. ಏನಿದೆ, ನಿಮ್ಗೆ ಹೆಲ್ಮೆಟ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀರಿ, ಅದು ಯಾವ ಪುರುಷಾರ್ಥ? ಖಂಡಿತ ಖಂಡಿತ ಖಂಡಿತ. ಇಲ್ಲ ಎಂಬುದು ನಿಮಗೆ ಗೊತ್ತಿದೆ, ಏನೆಲ್ಲ ನಿಮ್ಮಲ್ಲಿ ಇಲ್ಲ ಎಂಬುದು ಗೊತ್ತಿದೆ, ಜಾಲಾಪುಜಿ ಅಂತ ಹೇಳಿ. ಅದು ನಿಮ್ಗೆ ಒಳಗಾಕಿದ್ರೆ ಮರುದಿವಸ ತಂದೆ ಬಂದು ಹೇಳ್ತಾನೆ, ಯಾರ ಇಲ್ಲ ನನ್ನ ಮಗನನ್ನು ಬಿಡಿಸಿಕೊಡು ಮಾರ ಅಂತ ಹೇಳ್ತಾನೆ, ಫೋನ್ ಮಾಡ್ತಾನೆ, ಹೊರಗೆ ಹೋಗ್ತದೆ. ಖಂಡಿತ ಖಂಡಿತ. ಅಲ್ಲಿ ಕಷ್ಟ 25,000 ಅದೇ ತಂದೆ ಜೀವ ಆಗ್ತಾನೆ. ಖಂಡಿತ ಸರ್. ಅದಕ್ಕೆ ನಿಜವಾಗಿ ಆದ್ರೂ ಈ ಕಾನೂನಿಗೆ ನಾವು ಸೆಲ್ಯೂಟ್ ಹೊಡಿಬೇಕಲ್ಲದೆ ನಾವು ನಮ್ಮನ್ನೇ ರಕ್ಷಿಸಿಕೊಳ್ಳಿಕ್ಕೆ ನೋಡಬಾರ್ದು ಸ್ವಾಮಿ. ಖಂಡಿತ. ಯಾವಾಗ ಒಳ್ಳೇದಾಗುದು? ನಮ್ಗೆ ಸ್ವಯಂ ಪ್ರಜ್ಞೆ ಇಲ್ಲ, ಇನ್ನೊಂದು ಫೈನ್ ಹಾಕಿದ್ರೆ ಅದಕ್ಕೆ ನಾವು ತಯಾರಿಲ್ಲ. ಮತ್ತೆ ಯಾವಾಗ ನಾವು ಸುಧಾರಿಸುದು? ಯಾರಾದ್ರೂ ನಮ್ಮನ್ನು ಸುಧಾರಿಸಬೇಕಾ? ಖಂಡಿತ. ಎಷ್ಟು ತನಕ ನಾವು ದೂರಬಹುದು? ನಮ್ಮನ್ನು ನಾವು ದೂರಲು ಕಲಿಸು, ಒಳ್ಳೇದಾಗೋಣ, ಇದೇ ನನ್ನ ಆಶಯ. ಖಂಡಿತ ಸರ್. ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ.
ಎಸ್ ಅವರು ಹೇಳಿದ್ರು, ನಾನು ಮೆನ್ಷನ್ ಮಾಡಲೇಬೇಕು, ಕಾನೂನು ಮಾಡೋದು ತಪ್ಪಲ್ಲ, ಕಾನೂನು ಮಾಡಲೇಬೇಕು, ಅದರಲ್ಲಿ ಸಾಕಷ್ಟು ತಪ್ಪುಗಳು ಇರುತ್ತೆ, ಇಲ್ಲ ಅಂತಲ್ಲ, ಹಾಗಂತ ಆ ಕಾನೂನೇ ಬೇಡ, ಆ ಕಾಯ್ದೆಯೇ ಬೇಡ ಅಂತ ಹೇಳೋದು ತಪ್ಪು. ಎಸ್ ಅವರು ಫೈನ್ ಆಗ್ತಾ ಇರೋದು ನಮ್ಮ ಒಂದು ಜೀವಕ್ಕೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನಾವು ಇಟ್ಕೊಳ್ಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಇದ್ದವನಿಗೆ ಹೆದರಿಕೆ ಯಾಕೆ? ನಾನು ಪೀರ್ ಮೊಹಮ್ಮದ್ ಅವರ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪೀರ್ ಮೊಹಮ್ಮದ್ ಅವರೇ, ನೀವು ಏನು ಅಭಿಪ್ರಾಯ ಹೇಳಿದ್ದೀರೋ ನಾನು ಅಲ್ಲಿಗೆ ಬರುವನಿದ್ದೇನೆ, ಪ್ರಾರಂಭ ಮಾಡಿದ್ದು ಮಾತ್ರ. ಮೊದಲನೆಯ ನನ್ನ ಇದರಲ್ಲಿ, ಯಾಕಂದ್ರೆ ನಮಗೆ ಇನ್ನೂ ಕೂಡ ಏನಿಲ್ಲ ಅಂದರೆ 20 ನಿಮಿಷ ಮಾತಾಡಲಿಕ್ಕಿದೆ. ನಾನು ಬರೀ ಪ್ರಾರಂಭ ಮಾಡಿದ್ದು ಮಾತ್ರ. ಬಹುಶಃ ಈ ವಿರಾಮಕ್ಕಿಂತ ಸ್ವಲ್ಪ ಮೊದಲು ನಾನು ಮಾತಾಡಿದ್ದು ಕೂಡ ಅದನ್ನೇ. ಎಲ್ಲ ಒಂದು ನಮಗೆ ಕಾನೂನಿನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನಮ್ಮ ಕೈಯಲ್ಲಿ ಇರಬೇಕು ಅಂತ ತಿಳಿಸ್ತದೆ, ಅದನ್ನೆಲ್ಲ ನಾವು ಇಟ್ಕೊಳ್ಬೇಕು ಅಂತ ಮಾತಾಡಿದ್ದೀನಿ. ಅಷ್ಟೊತ್ತಿಗೆ ವಿರಾಮದ ವೇಳೆ ಆಯಿತು, ಮಾತಾಡ್ಲಿಕ್ಕಾಗಲಿಲ್ಲ. ಮತ್ತೆ ನಾನು ಕುಡಿದು ಡ್ರೈವ್ ಮಾಡೋ ಬಗ್ಗೆ ಹೇಳಿದ್ದು ನೀವು ಮನೆಗೆ ತಗೊಂಡೋಗಿ ಬಿಡಬೇಕು ಅಂತ ಹೇಳಿ ಅರ್ಥದಲ್ಲಿ ಅಲ್ಲ. ನಾನು ಹೇಳಿದ್ದು ಏನು ಅಂತ ಹೇಳಿದರೆ, ದಯವಿಟ್ಟು ಯೂಟ್ಯೂಬ್ ನೀವು ಫೇಸ್ಬುಕ್ ಮೂಲಕ ನೋಡ್ತೀರಿ, ಡಿವೈಡ್ ಮಾಡಿ ನೀವು ನೋಡ್ಬೋದು. ನಾನು ಹೇಳಿದ್ದು ಏನು ಅಂತ ಹೇಳಿದರೆ, ಕುಡ್ದಾದ ನಂತರ ಅಥವಾ ಕುಡಿದು ಡ್ರೈವ್ ಮಾಡುವವರನ್ನು ಹಿಡಿದ ನಂತರ ದಂಡ ಕಟ್ಟಿ ಬಿಟ್ಟು ಬಿಡ್ತಿರಲ್ಲ, ಮತ್ತೆ ಗಾಡಿ ಕೊಟ್ಟು ಬಿಟ್ಟು ಬಿಡ್ತಿರಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ದಂಡ ತಗೊಂಡ ಟೆನ್ಷನಿಗೆ ತಗೊಂಡೋಗಿ ಹೊಂಡಕ್ಕೆ ತಗೊಂಡೋಗಿ ಹಾಕಲ್ವಾ ಎಂಬ ಅರ್ಥದಲ್ಲಿ ನಾನು ಮಾತಾಡಿದ್ದು. ಅಲ್ಲದೆ ನಾನು ಕುಡ್ದವರಿಗೆ ದಂಡ ಹಾಕಬಾರ್ದು ಅಂತ ಹೇಳಿದಲ್ಲ. ಸರ್ಕಾರದ ಕಾನೂನು ದಂಡ ಹಾಕುವಂಥದ್ದು ಸರಿಯೇ, ತಪ್ಪು ಅಂತ ನಾನು ಹೇಳಿಲ್ಲ. ಆದರೆ ಇಷ್ಟು ದೊಡ್ಡ ಮೊತ್ತವನ್ನು ದಂಡವಾಗಿ ಹಾಕುವ ಮೊದಲು ನಮ್ಮಲ್ಲಿ ರಸ್ತೆಗಳನ್ನು ಸರಿ ಮಾಡಲಿಕ್ಕೆ ಆಗ್ಲಿಲ್ಲವೇ ಎಂಬ ಪ್ರಶ್ನೆ ನನ್ನದು. ಇಷ್ಟು ದೊಡ್ಡ ಮೊತ್ತ ಪ್ರತಿಯೊಂದಕ್ಕೂ. ಮತ್ತೆ ಸಾಮಾನ್ಯ ಒಬ್ಬ 2 ವೀಲರ್ ಇರುವ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅವನೇನು ಲಕ್ಷಾಧೀಶರ ಕೋಟ್ಯಾಧೀಶರು ಆಗಿರುವುದಿಲ್ಲ. ಎಲ್ಲಿಂದಲೋ ಸಾಲ ಮಾಡಿ 10-20 ಸಾವಿರ ರೂಪಾಯಿ ಒಟ್ಟು ಮಾಡಿ ಒಂದು 2 ವೀಲರ್ನ ಪರ್ಚೇಸ್ ಮಾಡಿರ್ತಾನೆ. ಅಲ್ಲಿ ಹೋಗಿ ಅವನಿಗೆ ಏನೋ ಇದಾಯಿತು, ಹೋಗಿದ ತಕ್ಷಣ ಅದೇ ಅವನಿಗೆ 5,000-10,000 ಪೆನಾಲ್ಟಿ ಹಾಕಿದ್ರೆ 2 ವೀಲರ್ನ ಅದೇ ಯಾರೋ ಡೆಲ್ಲಿಯಲ್ಲಿ ಯಾರೋ ಮಾಡಿದಂತ ಸುಟ್ಟು ಹಾಕಿಬಿಟ್ಟು ಅದಕ್ಕಿಂತ ಬೇರೆ ಅವನಿಗೆ ದಾರಿ ಇಲ್ಲ. ಹಾಗಾಗಿ ದಂಡ ಹಾಕುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದಂಡ ಎಸ್ ಪ್ಲೀಸ್. ಹಲೋ ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ರಾಜೇಶ್ ಅಂತ, ಮಂಗಳೂರಿಂದ. ಎಸ್ ಹೇಳಿ ಸರ್. ಅದೇ ಈಗ ಕಿಚ್ಚಿ ಅವರು ಹೇಳಿದ್ದು ಅದು ಕರೆಕ್ಟ್, ಮೊಹಮ್ಮದ್ ಸಾಹೇಬ್ರು ಅವರು ಹೇಳಿದ್ದು ಕರೆಕ್ಟ್. ಕಾನೂನು ಇರುವುದು ನಮ್ಮ ಜೀವ ರಕ್ಷಣೆಗೆ ಬೇಕಾಗಿ. ಖಂಡಿತ. ಕೆಲವು ಕಾನೂನು ವಿಪರೀತ ಅವರಿಗೆ ದಂಡ ಹಾಕ್ತಾರೆ. ದಂಡ ಯಾಕೆ ಜಾಸ್ತಿ ಮಾಡಿದ್ದಾರೆ ಈಗ, ಅವರು ಹಾಗೆ ಮಾಡಬಾರ್ದು ಅಂತ. ಆದ್ರೆ ಇದು ಒಂದೇ ಸಲ ಇವರು ಹೈ ಸ್ಟೆಪ್ ಹೋಗ್ಬಾರ್ದಿತ್ತು, ಅದನ್ನ ಅರ್ಧ ವರ್ಷ ಮಾಡ್ಬೇಕಿತ್ತು. ಈಗ ಒಂದೊಂದು ರಾಜ್ಯಗಳು ಒಂದೊಂದು ರೀತಿ ಯಾಕೆ ಮಾಡೋದು, ಖಂಡಿತ ಮಾಡಬೇಕು. ಮತ್ತೆ ಇನ್ನೊಂದು, ಜನರಿಗೆ ಜಾಗೃತಿಯನ್ನ ಮೂಡಿಸುವಂತ ಒಂದು ಕೆಲಸಗಳು ಕೂಡ ಆಗ್ಬೇಕಾಗಿತ್ತೇನೋ ಅಂತ ಅನಿಸ್ತಾ ಇದೆ ಅಂತ. ಆ ಜಾಗೃತಿ ಅಂದ್ರೆ ಅವನಿಗೆ 4,000 ದಂಡ ಹಾಕುವಾಗ ಅವನು ಸರಿ ಆಗ್ತಾನೆ, ಅವ ಹೋಗುದಿಲ್ಲ. ಈಗ ಅವರು ಅತಿಥಿ ಅವರು ಹೇಳಿದ್ರು, ಕುಡ್ದು ಅವನಿಗೆ ಫೈನ್ ಹಾಕಿ ಅವನ ಕೈಯಲ್ಲಿ ಹೆಲ್ಮೆಟ್ ಕೊಡ್ತಾರೆ, ಅವನ ಕೈಯಲ್ಲಿ ಗಾಡಿ ಕೊಟ್ಟು ಕಳ್ತಾರೆ. ಪುನಃ ಹೋಗಿ ಎಲ್ಲಿಯಾದ್ರೂ ಯಾರಿಗಾದ್ರು ಹೊಡೆದು ಸತ್ತೋದ್ರೆ ಅವನು. ಖಂಡಿತ. ಹಾಗಿರುವಾಗ ಕುಡ್ದ ನಂತರ ಅವ್ನು ಸ್ಟೇಷನ್ ಇಡಬೇಕು, ಅವ್ನು ಮರುದಿವಸ ನಶೆ ಹಿಡಿದ ನಂತರ ಕರ್ಕೊಂಡು ಹೋಗ್ಬೇಕು. ಡಾಕ್ಯುಮೆಂಟ್ಸ್ ಏನು ಅಂತಂದ್ರೆ ಒಂದು ಸಿಕ್ಕಿದ್ರೆ ಅದು 25 ಸಿಕ್ಕಿದ್ರೆ ತಪ್ಪಲ್ಲ ಅದು. ನಾನು ಹೇಳುದೇನಂತ ಹೇಳಿದ್ರೆ, ಒಂದೇ ಸಲ ಹೈ ಟಚ್ಗೆ ಹೋಗ್ಬಾರ್ದಿತ್ತು. ಅವರಿಗೆ ಅವ್ರೇನಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕಿತ್ತು. ಇನ್ನೊಂದು ಇವರು ಹೇಗೆ ದಂಡ ಇಷ್ಟು ದೊಡ್ಡ ಮೊತ್ತದ ದಂಡ ಹಾಕ್ತಾರ. ರಸ್ತೆ ಜನರಿಗೆ ಬೇಕಾದ್ರೆ, ಪ್ರಯಾಣಿಕರಿಗೆ ಬೇಕಾದ್ರೆ, ವಾಹನ ಬೇಕಾದ್ರೆ ರಸ್ತೆನ ಅವರು ಹೇಳಿದ್ರೆ ಕರೆಕ್ಟ್ ಅಂತ ಕೊಡ್ಬೇಕು. ಒಂದು 10 ಹೆಜ್ಜೆಗೆ 10 ಹೊಂಡ ಅಂತ ಹೇಳಿದ್ರೆ ಇವನು ಏನು ಡ್ರೈವ್ ಮಾಡ್ತಾನೆ ಅವ. 2 ವೀಲರ್ ಬಸ್ ನಾಡಿಗೆ ಬೀಳೋದೇವ ಗುಡ್ಡ ತಪ್ಪಿಸಲಿಕ್ಕೆ ಹೋಗಿ ಅಲ್ಲಿಗ ಸರ್ಕಾರದಲ್ಲಿ ಮಗು ಮತ್ತೆ ಒಬ್ಬರು ಸತ್ತೋದು, ಒಂದು ತಂದೆ ಮಗು ಸತ್ತೋದು ಸರ್ಕಾರದ ಒಂದು ಹೊಂಡ ತಪ್ಪಿಸಿ ಹೋಗಿ ಬಿತ್ತು ನಾನು ಕೇಳಿದ್ದು. ಆದ್ರಿಂದ ದಂಡದ ಮೊತ್ತ ಸ್ವಲ್ಪ ಕಡಿಮೆ ಮಾಡ್ಲಿ, ಮತ್ತೆ ಅವರಿಗೆ ನೋಟಿಸ್ ಕೊಡ್ಲಿ, ಅವ್ರು ಡ್ರೈವಿಂಗ್ ಮಾಡ್ದಾಗೆ ಮಾಡಿ. ಈಗ ಡ್ರೈವರ್ಸಿಗೆ ಮೊಬೈಲ್ ಯೂಸ್ ಮಾಡ್ಬೋದು. ಮೊನ್ನೆ ಒಬ್ಬ ಒಂದು 15 ಕಿಲೋಮೀಟರ್ ಮೊಬೈಲ್ ಮಾತಾಡ್ತಾ ಇದ್ದಾರೆ ಡ್ರೈವರ್. 60 ಜನ ಪ್ಯಾಸೆಂಜರ್ಸ್ ಇದ್ದಾರೆ, ಇವನು ಯಾವ್ದಕ್ಕಾದ್ರು ಹೊಡೆದ್ರೆ ಖಂಡಿತ ಅದನ್ನ ಯಾಕೆ ಒಬ್ಸರ್ವ್ ನೋಡುದಿಲ್ಲ, ಯಾಕೆ ನೋಡುದಿಲ್ಲ. ಆದ್ರೆ ಪ್ರತಿಯೊಂದು ನೋಡ್ಲಿಕ್ಕೆ ಹೋದ್ರೆ 1000. ನಾನು ಇನ್ನೊಂದು ಹೇಳ್ತೇನೆ, ಕಾನೂನು ಬಡವರಿಗೆ ಮಾತ್ರ ಅಲ್ಲ, ಅನುಕೂಲವಂತನಿಗೂ 10 ಬಸ್ ಇದ್ದವನಿಗೂ ಕಾನೂನು ಆಗ್ಬೇಕು. ಕಾರಲ್ಲಿ ಹೋಗ್ತಾ ಇದ್ದವನಿಗೂ ಕೂಡ ಈ ಕಾನೂನು ಅನ್ವಯ ಆಗ್ಬೇಕು ಅಂತ ಅಲ್ಲ. ತುಂಬಾ ಲೂಪೋಸ್ ನಾನು ಬೇಕಾದ್ರೆ 25 ಲೂಪೋಸ್ ಹೇಳ್ತೇನೆ, ಒಂದೆರಡಲ್ಲ. ಎಷ್ಟೋ ಜನ ಸೀಟ್ ಬೆಲ್ಟ್ ಹಾಕಿರೋದಿಲ್ಲ. ಎಲ್ಲಿ ಕಾನೂನು ಲೀಕ್ ಆಗಿದೆ, ಅದು ಏನೋ ಹೋಗಿದೆ ಅಂತ ಬೇಕಾದ್ರೆ ಹೇಳ್ತೇನೆ ನಾನು. ಎಷ್ಟು ಬೇಕು ಹೇಳ್ಬೇಕು, ಎಷ್ಟು ಜನ 2 ಬಸ್ ಜನ ಹಾಕುವಷ್ಟು ಅದಕ್ಕೆ ಪರ್ಮಿಟ್ ಉಂಟು ಹಾಕಿದ್ದೇವೆ ಹೇಳಿ ನೋಡ. ಒಂದು ಬಸ್ಸಲ್ಲಿ ಇಷ್ಟೇ ಜನ. ಈಗ ನಾವು ಸಣ್ಣದಿಂದ ನೋಡಿದವರು, ಒಂದು ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಎಷ್ಟು, ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟು, ಡ್ರೈವರ್ ಎಷ್ಟು, ಕಂಡಕ್ಟರ್. ಒಂದು ಡ್ರೈವರ್ ಒಂದು ಕಂಡಕ್ಟರ್. ಎಸ್ ಸಿ ಅಂದ್ರೆ 2 ಬಂತು, ಸಿಟ್ಟಿಂಗ್ ಕೆಪಾಸಿಟಿ, ಸ್ಟ್ಯಾಂಡಿಂಗ್ ಕೆಪಾಸಿಟಿ. ಯಾವ್ದಾದ್ರು ಬಸ್ ಮೆನ್ಷನ್ ಮಾಡಿದ್ರೆ ಉಂಟಾ? ಖಂಡಿತ ಇಲ್ಲ. ಯಾಕೆ ಮಾಡುದಿಲ್ವಾ? ಹಾಗಾದ್ರೆ ಅಲ್ಲಿ 2
ಮತ್ತೆ ಇನ್ನೊಂದು ಹೇಳ್ತೇನೆ, ಬಸ್ಗಳಲ್ಲಿ ಒಂದ್ ಸೈಡ್ 3 ಒಂದ್ ಸೈಡ್ 2 ಸೀಟ್ ಇತ್ತು. ಯಾಕೆ ಅಷ್ಟು ಪಾತ್ರ ಹಾಕಿ ಬಿಟ್ಟಿದ್ದಾರೆ? 3 ಲಾರಿ ನಿಲ್ಲಿಸಿ ಹಾಕಿ ಬಿಟ್ಟಿದ್ದಾರೆ. ಅನೇಕ ರೂಪಾಯಿ ಅಂತ ಹೇಳಲ್ಲ. ಕಂಡಕ್ಟರ್ ಇದ್ದಾರೆ, ಕಂಡಕ್ಟರ್ 2 ರಾಜ್ಯದವರು ಕಂಡಕ್ಟರ್ಸ್ ಇದ್ದಾರಾ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಇದನ್ನ ವೆರಿಫೈ ಮಾಡ್ತಾರೆ, ಯಾರು ಚೆಕ್ ಮಾಡ್ತಾರೆ, ನೋಡ್ತಾರ? ಹಾಗಾದ್ರೆ ಕಾನೂನು ಬಡವರಿಗೆ ಮಾತ್ರ ಅಲ್ಲ, ಆಗ್ಬೇಕು. ಈಗ ಮಿನಿಸ್ಟರ್ಸ್ಗಳು, ಮಿನಿಸ್ಟರ್ ಡ್ರೈವರ್ ಕೂಡ ಹಾಕ್ಲಿಲ್ಲ, ಖಂಡಿತ ಹಾಕ್ಲಿಲ್ಲ, ಅಧಿಕಾರಿಗಳು ಹಾಕ್ಲಿಲ್ಲ, ಆಫೀಸರ್ಸ್ ಹಾಕ್ಲಿಲ್ಲ. ಹಾಗಾದ್ರೆ ಅವರಿಗೆ ಕಾನೂನು ಆಗುವುದಿಲ್ಲ. ಅದೆಲ್ಲ ಎಲ್ಲರಿಗೂ ಸರಿ ಮಾಡಿದ್ರೆ ಮಾತ್ರ ಕಾನೂನು. ಎಲ್ಲದಕ್ಕಿಂತ ಮುಂಚಿತವಾಗಿ ರಸ್ತೆಯನ್ನು ಸರಿ ಮಾಡಿ ಹೊಂದಿದ್ದ ಸತ್ತುಗಳಿಗೆ ನೋಡ್ಕೊಳ್ಳಿ. ಖಂಡಿತ ಸರ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಎಸ್ ಸರ್, ತುಂಬಾ ಪೂರಕವಾಗಿ ಮಾತಾಡಿದ್ರು ಅವರು. ಖಂಡಿತ. ಆದರೆ ನಾನು ಅದರ ಮೊದಲು ಮಾತಾಡಿದ ಮೂರನೇ ಪೀರ್ ಮೊಹಮ್ಮದ್ ಅವರಿಗಿಂತ ಮೊದಲು ಮಾತಾಡಿದ ವ್ಯಕ್ತಿಯ ಅವರ ಹೆಸರು ಮರ್ತೋಯ್ತು, ನಾನು ಸರಿಯಾಗಿ ಕೇಳಿಸಿಲ್ಲ. ಅವರು ಮಾತಾಡಿದ್ರ ಬಗ್ಗೆ ನಂಗೆ ಚೂರು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅವರು ಮಾತಾಡಿದ ಹಾಗೆ ನಾನು ನರೇಂದ್ರ ಮೋದಿ ಅವರ ಹೆಸರಾಗಲಿ ಅಮಿತ್ ಶಾ ಅವರ ಹೆಸರಾಗಲಿ ನನ್ನ ಇಡೀ ಈ ಸುಮಾರು 40 ನಿಮಿಷದಿಂದ ಕೂತಿದ್ದೇನೆ ಇಲ್ಲಿ ಯಾರ ಬಗ್ಗೆನೂ ನಾನು ಎತ್ತಿಲ್ಲ. ನಾನು ಹೆಸರು ಎತ್ತಿದ್ದು ನಿತಿನ್ ಗಡ್ಕರಿ ಅವರ ಹೆಸರು ಮಾತ್ರ. ಯಾಕೆಂತ ಹೇಳಿದ್ರೆ ಅವರು ಸಾರಿಗೆ ಸಚಿವರಾಗಿರ್ಲಿಕ್ಕೆ ಮಾತ್ರ. ನರೇಂದ್ರ ಮೋದಿ ಅವರು ಮಾಡಿದ ಯಾವುದೇ ವಿಚಾರಗಳ ಬಗ್ಗೆ ಕೂಡ ಈ ವೇದಿಕೆಯಲ್ಲಿ ನಾನು ಮಾತಾಡಲಿಕ್ಕೆ ನನಗೆ ಇಲ್ಲಿ ಬಂದು ಕೂತಿಲ್ಲ, ಮಾತಾಡೋದು ಕೂಡ ಇಲ್ಲ. ಯಾಕಂದ್ರೆ ನಾನು ಪೊಲಿಟಿಕಲ್ ಆಗಿ ಮಾತಾಡೋ ವ್ಯಕ್ತಿ ಅಲ್ಲ. ನಾನು ಇಲ್ಲಿ ಇಲ್ಲಿ ಹಲವಾರು ಬಾರಿ ಈ ವೇದಿಕೆಯಲ್ಲಿ ಬಂದಿದ್ದೇನೆ. ಯಾರ ಇದಕ್ಕೆ ಅಧಿಕಾರದಲ್ಲಿ ಇದ್ದವರನ್ನು ಯಾವುದೇ ಪಾರ್ಟಿ ಇರಲಿ, ಅಧಿಕಾರದಲ್ಲಿ ಇದ್ದವರು ಮಾಡಿದಂಥ ತಪ್ಪುಗಳನ್ನು ಹೇಳ್ತೇನೆ ವಿನಃ ಯಾವುದೇ ಪಾರ್ಟಿ ಬಗ್ಗೆ ನಾನು ಮಾತಾಡಿದವಲ್ಲ. ಇನ್ನು ಮುಂದಕ್ಕೆ ನನ್ನ ಲೈಫಲ್ಲಿ ಮಾತಾಡೋದು ಕೂಡ ಇಲ್ಲ. ವಿ ಎಸ್ ಆಚಾರ್ಯರ ಬಗ್ಗೆ ಹೇಳಿದ್ರು, ತುಂಬಾ ಸಲ್ಯೂಟ್ ಇದೆ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ಉಡುಪಿ ನಾವು ನೋಡಿದಾಗ ಬರೀ ಕಂಜೆಸ್ಟ್ ಆದ ಒಂದು ರಸ್ತೆ ಆಗಿತ್ತು. ಆ ರಸ್ತೆಯನ್ನು ಇವತ್ತೇನು ಕಾಣ್ತಾ ಇದ್ದೇವೆ, ಅದರ ಅಷ್ಟೊಂದು ತರಿಸಲಿಕ್ಕೆ ಶ್ರಮಪಟ್ಟಂಥ ಮಹಾನ್ ವ್ಯಕ್ತಿ. ಆ ಮಹಾನ್ ವ್ಯಕ್ತಿ ಬಗ್ಗೆ ಹೇಳುವಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಅವರು ತೀರಿ ಹೋದದ್ದು ಬೆಂಗಳೂರಿನಲ್ಲಿ ಕಾರ್ಯಕ್ರಮವೊಂದಕ್ಕೆ ಹೋಗುವಾಗ ತೀರಿ ಹೋದರು. ಅದರ ಮೊದಲನೇ ದಿವಸ ಉಡುಪಿಯಲ್ಲಿ ನಾನು ಹೋಸ್ಟ್ ಮಾಡಿದ ಕಾರ್ಯಕ್ರಮಕ್ಕೆ ಆ ವ್ಯಕ್ತಿ ಮುಖ್ಯ ಅತಿಥಿಯಾಗಿದ್ದರು. ನಾನು ಮತ್ತು ಅವರು ಜೊತೆಯಾಗಿ ವೇದಿಕೆಯಲ್ಲಿ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದೆವು. 24 ಗಂಟೆ ಕಳೆಯೋದ್ರೊಳಗೆ ನನಗೆ ಆಘಾತ ಕಾದಿತ್ತು, ಅವರ ಮರಣದ ಕಾದಿತ್ತು. ಅವರ ಹೆಸರು ಬಂದು ನಿಜವಾಗಿ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಅವರ ಬಗ್ಗೆ ಮಾತಾಡುವಾಗ. ಅಂದರೆ ಅದ್ಭುತವಾದ ವ್ಯಕ್ತಿ, ಬಹಳ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತೇನೆ, ಒಳ್ಳೆ ಕೆಲಸ ಮಾಡಿದವ್ರನ್ನ ಖಂಡಿತ ಹೊಗಳ್ತೇವೆ. ಅವರು ನಮಗೇನಾದ್ರು ತೊಂದರೆ ಮಾಡಿದರೆ ಮಾತ್ರ ತೆಗೊಳ್ತೇವೆ, ಬಿಟ್ಟರೆ ಇಲ್ಲಾದರೆ ಇಲ್ಲ. ನಾ ಇಲ್ಲಿ ಮಾತಾಡುವಂಥದ್ದು ರಸ್ತೆಯ ಮಿನಿಸ್ಟ್ರಿಗೆ ಮಾತ್ರ. ಅದು ಯಾವ ವ್ಯಕ್ತಿ ಯಾವ ಪಾರ್ಟಿನೂ ನನಗೆ ಗೊತ್ತಿಲ್ಲ. ನಾನು ಅದರ ಬಗ್ಗೆ ಮಾತಾಡೋ ಅವಶ್ಯಕತೆ ಗೊತ್ತಿಲ್ಲ ಅಂದರೆ ನನಗೆ ತಿಳಿದಿಲ್ಲ ಎಂಬ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅವರು ಯಾವ ಪಾರ್ಟಿ ನನಗೆ ಬೇಡ. ನನಗೆ ಬೇಕಿರೋದು ಅವರ ಕೆಲಸ ರಸ್ತೆಯನ್ನು ಮೊದಲು ಸರಿಪಡಿಸಲಿ ಎಂಬ ಒಂದು ಪ್ರಶ್ನೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಓಕೆ, ಮುಂದಕ್ಕೆ ಏನು ಅಂತಂದ್ರೆ ಟ್ರಾಫಿಕ್ನ ವಿಷಯವಾಗಿ ಅಥವಾ ರಸ್ತೆಗಳು ಸರಿ ಇಲ್ಲ, ಹೊಂಡ ಗುಂಡಿಗಳ ವಿಚಾರವಾಗಿ ಸರ್ಕಾರ ಎಡವಿದೆ, ಸಾಕಷ್ಟು ಕಡೆಗಳಲ್ಲಿ ಎಡವಿದೆ. ಆದರೆ ಸರ್ಕಾರಕ್ಕೆ ಇಡೀ ಅಷ್ಟು ರಾಜ್ಯಗಳು ಕೂಡ ಒಂದು ರೀತಿ ಕುಟುಂಬಗಳಿದ್ದಾಗೆ, ಇಡೀ ದೇಶವೇ ಒಂದು ರೀತಿ ಕುಟುಂಬ ಇದ್ದಾಗೆ. ಆದರೆ ನಮ್ಮ ಒಂದು ಕುಟುಂಬದಲ್ಲಿ ನೋಡ್ತಾ ಹೋದರೆ ನಾವು ಯಾವುದೇ ರೀತಿಯೂ ಕೂಡ ತಪ್ಪು ಮಾಡಬಾರ್ದು, ನಮ್ಮ ಕಡೆಯಿಂದ ತಪ್ಪುಗಳಾಗಬಾರ್ದು, ಪ್ರಜೆಗಳಿಂದ ತಪ್ಪುಗಳಾಗಬಾರ್ದು. ಆ ಎಲ್ಲ ಒಂದು ವಿಚಾರವಾಗಿ ಸರ್ಕಾರ ಏನು ನಿಯಮಗಳನ್ನು ಮಾಡಿದೆಯೋ, ಏನು ಕಾಯ್ದೆಯನ್ನು ತಂದಿದೆಯೋ ಅದಕ್ಕೆ ಪೂರಕವಾಗಿ ನಡೆದುಕೊಳ್ಬೇಕು. ಸರ್ಕಾರ ಹೇಳಿರ್ತಕ್ಕಂಥ ಹಾಗೆ ನಡೆದುಕೊಳ್ಬೇಕು. ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸರಿಯಾಗಿಟ್ಕೊಳ್ಬೇಕು. ಸರ್ಕಾರದಿಂದ ತಪ್ಪುಗಳಾಗತ್ತೆ, ಎಲ್ಲ ಒಂದು ವಿಚಾರಗಳನ್ನು ಕೂಡ ಅಥವಾ ಎಲ್ಲ ರಸ್ತೆಗಳನ್ನು ಕೂಡ ಒಂದೇ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಹಂತವಾಗಿ ಕೂಡ ಟೆಂಡರನ್ನು ಯಾರಿಗೋ ಕೊಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲೇ ಸರಿ ಮಾಡಬೇಕಾಗತ್ತೆ. ಎಲ್ಲದನ್ನು ಒಂದೇ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ನೋಡ್ತಾ ಹೋದರೆ ಈಗ ಸಾಕಷ್ಟು ಪ್ರಮುಖವಾದಂಥ ಒಂದು ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ರಸ್ತೆ ಸರಿ ಇದೆ. ಬಹುಶಃ ಒಂದು ಹಂತದಲ್ಲಿ ನಾವು ರಸ್ತೆಗಳು ಸರಿ ಇಲ್ಲ ಅಂತ ದೂರೋದು ಕೂಡ ತಪ್ಪಾಗುತ್ತೇನೋ ಅಂತ ಅನ್ಸುತ್ತೆ ಸರ್. ಖಂಡಿತ. ಬಹುಶಃ ನಮ್ಮ ಒಂದು ಕುಟುಂಬದ ವಿಚಾರವನ್ನು ನೋಡ್ತಾ ಹೋದರೆ, ನಮ್ಮ ಒಂದು ಡಾಕ್ಯುಮೆಂಟ್ಸ್ನ ವಿಚಾರವನ್ನು ಇಟ್ಕೊಂಡು ನಾವು ಕೂಡ ತಪ್ಪು ಮಾಡಿದ್ದೇವೆ, ಸರ್ಕಾರವು ಕೂಡ ತಪ್ಪು ಮಾಡಿದೆ. ಆದ್ರೆ ಸರ್ಕಾರವನ್ನು ನಾವು ಒಪ್ಪಿಕೊಂಡು ಹೋಗಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ ಅನ್ಸೋದಿಲ್ವಾ ಅಂತ? ಖಂಡಿತ ಇದೆ. ನಮಗೆ ಸರ್ಕಾರ ಮಾಡಿದಂಥ ಕಾನೂನಿನ ಪ್ರಕಾರ ನಮ್ಮಲ್ಲಿ, ನಾನು ಈಗಾಗಲೇ ಬಿಡುವಿಗಿಂತ ಮೊದಲು, ನಮ್ಮ ಬ್ರೇಕ್ಗಿಂತ ಮೊದಲು ಮಾತಾಡಿದ ಅದೇ ವಿಚಾರಕ್ಕೆ ಮತ್ತೆ ಬರ್ತಾ ಇದ್ದೇನೆ. ಇನ್ಶೂರೆನ್ಸ್ ಇರಲಿ, ಹೆಲ್ಮೆಟ್ ಇರಲಿ, ಅಥವಾ ಹೊಗೆ ತಪಾಸಣೆ ಇರಲಿ, ಅಥವಾ ಇನ್ನು ಲೈಸೆನ್ಸ್ ಇರಲಿ, RC ಇರಲಿ, ಪ್ರತಿಯೊಂದು ವಿಚಾರಗಳು ಕೂಡ ನಮ್ಮ ಗಡಿಯಲ್ಲಿ ನಾವು ವಾಹನ ಚಲಾಯಿಸುವಾಗ ತಯಾರಾಗಿ ನಮ್ಮ ಕೈಯಲ್ಲಿ ಇರಬೇಕು. ಈಗ ಅದೇನೇ ಹೇಳಿದ್ರೆ ಡಿಜಿಲಾಕರ್ಗಳಿವೆ, ಡಿಜಿಲಾಕರನ್ನು ತೋರಿಸಿದ್ರು ಕೂಡ ಆಗುತ್ತೆ. ಹಾಗಾದರೆ ಡಿಜಿಲಾಕರ್ಗಳಲ್ಲೆಲ್ಲ ತುಂಬಿಸಿಟ್ಕೊಂಡು ಅದನ್ನು ತೋರಿಸುವಂಥ ಕೆಲಸ, ನಾವು ಅದಕ್ಕೆ ಎಜುಕೇಟ್ ಆಗಬೇಕು. ನಮಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಮಗೆ ಹೊಸದಾಗಿ ಮೊಬೈಲ್ಗಳು ಬಂತು, ಹೊಸ ಆ್ಯಪ್ಗಳು ಬಂತು, ಅದನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ನಮಗೆ ಯಾರು ಹೇಳಿಕೊಡ್ಲಿಲ್ವಾ? ಅದೆಲ್ಲ ಗೊತ್ತಿದ್ದಲ್ಲ ನಮಗೆ. ಅದನ್ನ ಇಟ್ಕೊಂಡು ಯಾವ್ಯಾವ್ದು ಆಟ ಆಡ್ತೀವಲ್ಲ ನಾವು, ಅದನ್ನು ಗೊತ್ತಾಗಲ್ಲ ನಮಗೆ. ಅದು ಗೊತ್ತಾಗುತ್ತಲ್ಲ, ಇದು ಯಾಕೆ ಗೊತ್ತಾಗಲ್ಲ?
ಅರ್ಥಾತ್ ಜಾಣ ಮರೆವು ಅಂತ ಹೇಳ್ಬೋದು ನಾವು, ಅಥವಾ ಜಾಣತನದಲ್ಲಿ ನಾವು ನಮಗೆ ಪರವಾಗಿಲ್ಲ, ನಮಗೇನಾಗಲ್ಲ, ಪೊಲೀಸ್ ಅವ್ರಿಗೆ ಹಿಡಿದ್ರು ನನಗೇನಾಗಲ್ಲ ಅಂತ. ಬಟ್ ಪೊಲೀಸ್ ಕೆಲಸ ಮಾಡುವಂಥದ್ದು ಅವರು ನನ್ನ ಜೀವರಕ್ಷಣೆಗೆ ಅಥವಾ ನನ್ನಂತೆ ಬೇರೆಯವರ ಜೀವರಕ್ಷಣೆಗೆ ಅಂತ ತಿಳ್ಕೊಂಡ್ಬಿಟ್ಟು ಕಾನೂನನ್ನು ಪಾಲಿಸುವಂಥದ್ದು ಎಲ್ಲರ ಧರ್ಮ, ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ, ಅದನ್ನು ರಾಜಿ ಮಾಡಲಿಕ್ಕೂ ಕೂಡದು. ಆದರೆ ರಾಜಿ ಮಾಡಿಲ್ಲ, ಕಾನೂನನ್ನು ಪಾಲಿಸಿಲ್ಲ ಅಂತ ಹೇಳಿ ಇದು ಪೆಟ್ಟಲ್ಲ, ಪ್ರಹರವನ್ನು ಕೊಟ್ಟರೆ ಕಷ್ಟ ಆಗುತ್ತೆ, ಅದೇ ಸಮಸ್ಯೆ ಆಗೋದು. ಇಷ್ಟು ದೊಡ್ಡ ಮೊತ್ತ ದೊಡ್ಡದಾಯಿತು, ಮತ್ತೆ ಈ ದಂಡ ಇಷ್ಟು ದೊಡ್ಡದು ಬಂದ ತಕ್ಷಣ ಪೊಲೀಸರು ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ರಸ್ತೆಯಲ್ಲಿ ಇಳಿದ ಶೈಲಿ ಇದೆಯಲ್ಲ, ಇದನ್ನು ನೀವು ಒಂದು 6 ತಿಂಗಳ ಮೊದಲೇ ಮಾಡಿದಿದ್ರೆ ಈ ದಂಡಗಳ ಅವಶ್ಯಕತೆ ಬರ್ತಿತ್ತೆ. ಖಂಡಿತ ಈ ವಿಚಾರವಾಗಿ ಮಾತಾಡಲೇಬೇಕು ಸರ್, ಒಂದು ಜಾಗೃತಿಯ ಅವಶ್ಯಕತೆ ಇತ್ತು ಅಂತ. ಒಂದು ವಿರಾಮದ ನಂತರ ಮತ್ತೆ ಮಾತಾಡ್ತೇನೆ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಮೊದಲು 6 ತಿಂಗಳಿಗಿಂತ ಮುಂಚೆ ಇದೆಲ್ಲದರ ಕುರಿತಾಗಿ ಒಂದು ಜಾಗೃತಿಯನ್ನು ಮೂಡಿಸುವಂತ ಒಂದು ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಏನಾದರೂ ಸರ್ಕಾರಗಳು ಮತ್ತು ಇಲಾಖೆಗಳು ಎಡವಿದ್ಯಾ, ಇದ್ರ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸ್ವಾಗತ. ಸರ್ಕಾರಗಳು ಜನರ ಹಿತಕ್ಕಾಗಿಯೇ ಕಾಯ್ದೆಗಳನ್ನು ತರುತ್ತೆ, ಸರಿ, ನಾವು ಅದನ್ನು ಒಪ್ಪಿಕೊಂಡು ಹೋಗಬೇಕು. ಆ ಒಂದು ಸರ್ಕಾರವನ್ನು ನಾವು ಏನಾದರೂ ಮಾಡಿ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗುವಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಸರ್ಕಾರಗಳು ಪ್ರಹಾರ ಮಾಡಿದೆ, ಜನರ ಮೇಲೆ ಪ್ರಹಾರ ಮಾಡಿದೆ, ಭಾರೀ ದಂಡವನ್ನು ಹಾಕುವುದರ ಮುಖಾಂತರವಾಗಿ ಅನ್ನುವಂಥ ಒಂದು ವಿಚಾರವಾಗಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೇನೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನೀಲ್ಕಂಠ ಬಾಳೆಹೊನ್ನೂರಿಂದ. ಎಸ್, ಹೇಳಿ ಸರ್. ನಾವು ಈ ಒಂದು ದಂಡಂ ದಶಗುಣಂ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಸರ್ಕಾರ ಹೇರಿರ್ತಕ್ಕಂಥ ಈ ಒಂದು ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ಸರಿಯೋ ತಪ್ಪೋ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ನಿಮ್ಮ ಒಂದು ಅಭಿಪ್ರಾಯ ಸರ್? ಸರ್, ಇದು ದಂಡವನ್ನ ಹೆಚ್ಚಿಸಿರುವಂತದ್ದು ಅತ್ಯಂತ ಸ್ವಾಗತಾರ್ಹವಾದದ್ದು. ಯಾಕಂತ ಹೇಳಿದ್ರೆ ಮಗನನ್ನ ಕಳ್ಕೊಂಡಂತಹ ತಂದೆ ತಾಯಿಯ ಬಳಿ ಕೇಳಿದ್ರೆ ಇದು ಅತ್ಯಂತ ಸ್ವಾಗತಾರ್ಹ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದನ್ನೇ ಬಂಡವಾಳವಾಗಿರಿಸಿಕೊಂಡು ಅನೇಕರು ರಸ್ತೆ ಸಂಚಾರಿ ನಿಯಮವನ್ನು ಉಲ್ಲಂಘಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. 18 ವರ್ಷ ತುಂಬಿರೋ ಮಕ್ಕಳ ಕೈಯಲ್ಲಿ ಗಾಡಿಯನ್ನ ಕೊಟ್ಕೊಂಡು ಇನ್ನೊಬ್ರು ಜೀವದ ಜೊತೆ ಆಟವಾಡ್ತಿದ್ದಾರೆ. ಈ ರೀತಿ ಆಗ್ಬೇಕಂದ್ರೆ ದಂಡ ವಿಧಿಸ್ಲೇಬೇಕು. ಅವಾಗಾದ್ರೂ ದಂಡ ಹೆಚ್ಚಾಗಿದೆ, ಗಾಡಿಯನ್ನು ಓಡಿಸೋದನ್ನು ನಿಲ್ಲಿಸಬೇಕು ಅನ್ನುವಂತ, ಮಕ್ಕಳ ಕೈಯಲ್ಲಿ ಗಾಡಿಯನ್ನು ಕೊಡೋದು ನಿಲ್ಲಿಸಬೇಕು. ಅಂಗಡಿ ಕಳಿಸ್ಬೇಕಾದ್ರೆ ಅವ್ರನ್ನ ಅಂಗಡಿಗೆ, ಈಗ ಪೇಟೆ ಕಡೆ ಕಳಿಸ್ಬೇಕಂತ ಹೇಳಿದ್ರೆ ಮಕ್ಕಳ ಕೈಯಲ್ಲಿ ಗಾಡಿಯನ್ನು ಕೊಟ್ಟು ಕಳಿಸ್ತಾರೆ. ಈಗ ಅದೆಲ್ಲ ನಿಯಂತ್ರಣಕ್ಕೆ ಒಳಗಾಗುತ್ತೆ. ಧನ್ಯವಾದಗಳು ಸರ್, ಒಳ್ಳೆ ಅಭಿಪ್ರಾಯ ಸರ್, ಧನ್ಯವಾದಗಳು. ಎಸ್, ಅವರು ಹೇಳಿದ್ರು ತಾಯಿ ಮಗನನ್ನ ಕಳ್ಕೊಂಡಿರ್ತಾರೆ. ಹಾಗೆ ಮಗನನ್ನ ಕಳ್ಕೊಂಡಿರ್ತಕ್ಕಂಥ ತಾಯಿಯನ್ನ ಕೇಳಿದ್ರೆ ಬಹುಶಃ ಈ ಒಂದು ಕಾನೂನು ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಈ ಕಾನೂನು ಬರಬೇಕಾಗಿತ್ತು, ಇಷ್ಟು ಭಾರಿ ಪ್ರಮಾಣದಲ್ಲಿ ದಂಡ ಬರಬೇಕಾಗಿತ್ತು, ಅವಾಗ ಎಷ್ಟೋ ಮನೆ ಕುಟುಂಬಗಳಲ್ಲಿ ದೀಪ ಆರೋದಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಹೇಳ್ತಾರೆ ಅಂತ. ಆ ನಿಟ್ಟಿನಲ್ಲಿ ಮಾತಾಡಿದರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಲಾಸ್ಟ್ ಟೈಮ್ ಇದೇ ವಿಚಾರದ ಬಗ್ಗೆ ನಾವಿಲ್ಲಿ ಮಾತಾಡಿದ್ದೇವೆ. ಮಾತಾಡಿದಾಗ ದಂಡದ ಮೊತ್ತ ಹೆಚ್ಚಳ ಮಾಡಿದ್ದು ತಪ್ಪು ಅಂತ ನಾವು ಅವತ್ತು ಹೇಳ್ತಾ ಇಲ್ಲ. ಬಟ್ ಇವತ್ತು ಕೂಡ ನಾವು ಅದರ ಬಗ್ಗೆ ಮೊತ್ತ ಹೆಚ್ಚಳ ಆಯಿತು ಅಂತ ಹೇಳ್ತೇನೆ, ದಂಡ ಹೆಚ್ಚಿಸಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಹೆಚ್ಚಳ ಆಯಿತು, ಇದಂದ್ರೆ ಭಾರಿ ಆಯಿತು ಅಂತೇಳಿ. ಯಾಕಂದ್ರೆ ಇಷ್ಟು ಬಹಳ ತುಂಬ ದೊಡ್ಡದಾಗೋಯ್ತು. ಯಾಕಂದ್ರೆ ನಾನು ಆಗಲೇ ಹೇಳಿದಾಗ ಒಂದು 5, 10, 20 ಸಾವಿರ ರೂಪಾಯಿ ಖರ್ಚು ಮಾಡಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಂಡು ಒಂದು ವ್ಯಕ್ತಿಗೆ ದಿಢೀರಂತ 10-15 ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿದರೆ ಅವ ಎಲ್ಲಿಂದ ಕೊಟ್ಟಾನೆ? ಯಾಕಂದರೆ ಅವ ಎಲ್ಲೋ ಸಾಲ ಮಾಡಿಬಿಟ್ಟು ಮಾಡಿರ್ತಾನೆ. ಆ ನಿಟ್ಟಿನಲ್ಲಿ ಆದರೆ ಕಾನೂನು ಉಲ್ಲಂಘಿಸಿದವರಿಗೆ ದಂಡ ಹಾಕುವುದು ಸರಿ ಅಲ್ಲ ಅಂತ ಹೇಳಲ್ಲ. ಈ ಮೊತ್ತ ಹೆಚ್ಚಳ ಆಯಿತು, ಎಲ್ಲವನ್ನು ಮಾಡುವ ಮೊದಲು ರಸ್ತೆಯನ್ನು ಸರಿ ಮಾಡಬೇಕಿತ್ತು ಎಂಬುದು ನಮ್ಮ ಒಪಿನಿಯನ್ ವಿನಃ ದಂಡ ವಸೂಲು ಮಾಡಬಾರ್ದು ಅಂತ ನಾವು ಅವತ್ತು ಹೇಳಿಲ್ಲ, ಇವತ್ತು ಬಹುಶಃ ನಾನು ಇದರಲ್ಲಿ ಹೇಳಿಲ್ಲ ಅಂತ ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾನು ಬೀಚ್ ರೋಡ್ನಿಂದ. ಎಸ್, ಹೇಳಿ ಸರ್. ವಸಂತ್ ಕುಮಾರ್ ಅಂತ. ಎಸ್, ಹೇಳಿ ಸರ್, ಹೇಳಿ. ನಾನು ಟ್ರಾಫಿಕ್ ನ ಬಗ್ಗೆ ಯಾವುದೇ ಡಾಕ್ಯುಮೆಂಟ್ ಕೇಳುವುದು ಸರಿಯೇ ಅವರು, ಯಾಕೆ ನಾನು ತಪ್ಪಂತ ಹೇಳುದಿಲ್ಲ. ಖಂಡಿತ ಯಾವ್ದಿದ್ರು ನಾವು ಸರಿಯೇ ಇರ್ಬೇಕು ಅದಕ್ಕೆ. ಆದ್ರೆ ಒಂದು ನೋಡಿ, ಒಂದು ಯೂನಿಫಾರ್ಮ್ ವಿಷಯದಲ್ಲಿ ಹೇಳುದಾದ್ರೆ, ನಾವು ಬೈ ಕಂಪನಿಯಲ್ಲಿ ಇರುವಾಗ ನಮ್ಮ ಕಂಪನಿ ಒಂದು ಯೂನಿಫಾರ್ಮ್ ಇರ್ತದೆ. ಈಗ ಕೆಬಿ ಅವರು ಕೆಬಿ ಯೂನಿಫಾರ್ಮ್ ಹಾಕ್ತಾರೆ, ಅದಕ್ಕೆ ಒಂದು ಮರ್ಯಾದೆ ಉಂಟು. ಕೆಲವು ಕಂಪನಿ ಅದಕ್ಕೆ ನಮ್ದು ಕೂಡ ಕಂಪನಿದು ಇದಿರ್ತದೆ. ಆದ್ರೆ ಅದನ್ನು ತೆಗೆದು ಬೇರೆ ಅದ್ರ ಮೇಲೆ ನೀವು ಕಾಕಿ ಹಾಕ್ಬೇಕು,
ಆಕ್ಚುಲಿ ನೋಡಿ, ಒಂದು ಸೌದಿ ಅರೇಬಿಯಾದಲ್ಲಿ ಒಂದು ಕಾಕಿ ಹಾಕ್ಲಿಕ್ಕೆ ಇಲ್ಲ, ಒಂದು ಪೋಲಿ ಡ್ರೆಸ್ ಹಾಕ್ಲಿಕ್ಕೆ ಇಲ್ಲ ಒಂದು ಸೌದಿಯಲ್ಲಿ. ಅದನ್ನು ಇಲ್ಲಿ ಅವರು ಕಡ್ಡಾಯ ಮಾಡ್ಲಿ. ಅಂದ್ರೆ ಕಾಕಿ ಅದಂತೆ ಒಂದು ನಮ್ಮ ರಾಷ್ಟ್ರೀಯ ಇದ್ರದ್ದು ಮಿಲಿಟರಿ ಅವರದ್ದು ಈ ಬರ್ಮುಡ ನಮ್ಮ ಬೈಕಂಬಡಿಯಲ್ಲಿ ಎಲ್ಲ ಎಷ್ಟೋ ಕಂಪನಿಯ ವಾಚ್ಮ್ಯಾನ್ ಅವರ ಅಡ್ರೆಸ್ ಅನ್ನು ಇದು ಮಾಡ್ತಾರೆ. ಖಂಡಿತ 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 ಅದು ಸರಿಯಲ್ಲ. ಅದನ್ನೊಂದು ನಮ್ಮ ಸೆಂಟ್ರಲ್ಗೆ ತಿಳಿಸಿ ಆ ಒಂದು ಯೂನಿಫಾರ್ಮ್ ನಮ್ಗೆ ಬಂದಾಗ್ಬೇಕು. ಯಾಕೆಂದ್ರೆ ನಮ್ಮ ಸೈನಿಕರ ಒಂದು ಡ್ರೆಸ್ ಬೇರೆಯವರು ಯೂಸ್ ಮಾಡಬಾರ್ದು. ಅದರಂತೆ ನಮ್ಮ ಕಂಪನಿಯ ಯೂನಿಫಾರ್ಮ್ಗೆ ಒಂದು ಡ್ರೈವರ್ನವರಿಗೆ ಅವರಿಗೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಅವರು. ಅದ್ರ ಮೇಲೆ ನೀವು ಅದನ್ನ ತೆಗೀರಿ, ಅದಕ್ಕೆ ಕಾಕಿ ಆಗ್ಬೇಕು. ಆಕ್ಚುಲಿ ಅವರು ಕಲರ್ ಡ್ರೆಸ್ ನಲ್ಲಿ ಇದ್ರೆ ಒಂದು ಟೂರಿಸ್ಟ್ ಗಾಡಿ ಓಡಿಸುವವರು ಕಂಪನಿಯ ಟೂರಿಸ್ಟ್ ಗಾಡಿ ಇರ್ಲಿ, ಎಲ್ಲ ನಂಬರ್ ಪ್ಲೇಟ್, ಆಗ ಅವರು ಕಲರ್ ಡ್ರೆಸ್ ನಲ್ಲಿ ಇದ್ರೆ ಅದಕ್ಕೆ ಕೇಸ್ ಹಾಕ್ಲಿ. ಖಂಡಿತ ಖಂಡಿತ ಸರ್, ಅದು ಓಕೆ. ಆದ್ರೆ ಅವರು ಕಂಪನಿಯ ಒಂದು ಗಾಡಿ, ಅದರ RC ಕಂಪನಿ ಇದ್ದು, ಅದರ ಎವ್ರಿಥಿಂಗ್ ಇಸ್ ಓಕೆ, ಡಾಕ್ಯುಮೆಂಟ್ ಇಸ್ ಓಕೆ, ಬಟ್ ಓನ್ಲಿ ಫಾರ್ ಯೂನಿಫಾರ್ಮ್. ಅದಕ್ಕೆ ಒಂದವರು ರಿಯಾಯಿತಿಯನ್ನು ನೀಡಬೇಕು. ಖಂಡಿತ ಸರ್, ನಿಮ್ಮ ಒಂದು ಅಭಿಪ್ರಾಯಗಳಿಗೆ ಧನ್ಯವಾದಗಳು ಸರ್. ಧನ್ಯವಾದ. ಯಾಕೆಂದ್ರೆ ಮತ್ತೊಂದು ಇದೊಂದು ನಾನು ಒತ್ತಿ ಹೇಳ್ತೇನೆ ನಿಮ್ಗೆ, ಆ ಮಿಲಿಟರಿಯ ಒಂದು ಡ್ರೆಸ್ ಅನ್ನು ಬೇರೆಯವರು ಯೂಸ್ ಮಾಡುದೊಂದು ಅದೊಂದು ಆಗ್ಲೇಬಾರದು. ಖಂಡಿತ ಸರ್, ಬೈಕ್ ಕಂಪನಿಯಲ್ಲಿ ಎಷ್ಟೋ ವಾಚ್ಮ್ಯಾನ್ ಅವರು, ಕೆಲವು ಕಂಪನಿ ವಾಚ್ಮ್ಯಾನ್ ಅವರು ಅದನ್ನು ಯೂಸ್ ಮಾಡ್ತಾರೆ. ಖಂಡಿತ ಖಂಡಿತ ಸರ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಅವರು ಕೂಡ ಸಾಕಷ್ಟು ವಿಚಾರಗಳು, ಅಂದರೆ ಇನ್ನೂ ಕೂಡ ಕಾನೂನು ಆಗಬೇಕು, ಮಿಲಿಟರಿ ಒಂದು ಡ್ರೆಸ್ಗಳನ್ನು ಹಾಕಬಾರ್ದು ಅನ್ನುವಂಥ ಒಂದು ವಿಚಾರವಾಗಿ ಅಭಿಪ್ರಾಯವನ್ನು ಕೊಟ್ಟರು. ಅದು ಮುಂದಿನ ದಿನಗಳಲ್ಲಿ ಮತ್ತೆ ಚರ್ಚೆಯನ್ನು ಮಾಡುವಂಥ ಮತ್ತೆ ಚರ್ಚೆಯನ್ನು ಮಾಡೋಣ. ಈಗಾಗಲೇ ಮಾತಾಡ್ತಾ ಇದ್ವಿ, ಎಷ್ಟೋ ಜನ ಹಳ್ಳಿಗಾಡಿನ ಜನತೆಗೆ ಗೊತ್ತಿರೋದಿಲ್ಲ, RCಯ ಬಗ್ಗೆ ಗೊತ್ತಿರೋದಿಲ್ಲ, ಅಥವಾ DLನ ಬಗ್ಗೆ ಗೊತ್ತಿರೋದಿಲ್ಲ, ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನರಿಗೆ, ಅನಕ್ಷರಸ್ಥರಿಗೆ ಗೊತ್ತಿರೋದಿಲ್ಲ. ಯಾಕೆಂತಂದರೆ ನಮ್ಮ ಭಾರತ ಪಾಪ್ಯುಲೇಷನ್ನಲ್ಲಿ ಜಾಸ್ತಿ ಇರತಕ್ಕಂಥ ಒಂದು ಪ್ರದೇಶ, ಅದೇ ರೀತಿಯಲ್ಲಿ ಅನಕ್ಷರಸ್ಥರು ಕೂಡ ಒಂದು ಹಂತದಲ್ಲಿ ಇದ್ದಾರೆ. ಹಾಗೆ ನೋಡ್ತಾ ಹೋದರೆ ಎಲ್ಲ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸಗಳನ್ನು ಆಯಾ ಪೊಲೀಸ್ ಇಲಾಖೆಯವರು ಮಾಡಬೇಕಾಗಿತ್ತು, ಆಡಳಿತ ವರ್ಗಗಳು, ಅಧಿಕಾರಿ ವರ್ಗಗಳು ಮಾಡಬೇಕಾಗಿತ್ತು. 6 ತಿಂಗಳು ಮುಂಚೆ ಇಲ್ಲೇ ಟ್ರಾಫಿಕ್ನಲ್ಲಿ ಎಲ್ಲರನ್ನೂ ಕೂಡ ಹಿಡಿದು ಹೆಲ್ಮೆಟ್ ಹಾಕಬೇಕು, RC ಇಡಬೇಕು, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಬಿಡಬೇಕಾಗಿತ್ತು. ಒಂದೇ ಸರಿ ಇಂಥ ಒಂದು ಪ್ರಹಾರವನ್ನು ತಗೊಂಬಂದಿದ್ದು, ಭಾರಿ ದಂಡವನ್ನು ಹಾಕಿದ್ದು ತಪ್ಪು ಅನ್ನುವಂಥ ಒಂದು ವಿಚಾರವಾಗಿ ಒಂದು ಅಭಿಪ್ರಾಯ ಸರ್. ಇದಕ್ಕೇನು ಹೇಳ್ತೀರಿ? ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಮಂಗಳೂರಿಂದ. ಎಸ್, ಹೇಳಿ ಮೇಡಮ್, ಎಲ್ಲಿಂದ ಕರೆ ಅಭಿಪ್ರಾಯಗಳನ್ನು ಹೇಳಿ ಮೇಡಮ್. ಈ ಒಂದು ದಂಡಂ ದಶಕಡಂ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ದಂಡ ಹಾಕುದ್ರಲ್ಲಿ ತಪ್ಪಿಲ್ಲ, ಆದ್ರೆ ಎರಡೂ ಕಡೆ ಸಹ ಜವಾಬ್ದಾರಿ ಉಂಟು. ಒಂದು ಜನರಿಗೂ ಜವಾಬ್ದಾರಿ ಉಂಟು ಪ್ರಜಾಪ್ರಭುತ್ವದಲ್ಲಿ, ಹಾಗೆ ಸರ್ಕಾರಕ್ಕೂ ಜವಾಬ್ದಾರಿ ಉಂಟು. ಖಂಡಿತ. ನಾನು ಯಾಕೆಂದ್ರೆ ಏಕಾಏಕಿ ಡಬಲ್ ದಂಡ ಹಾಕುವ ಮೊದಲು ಫಸ್ಟ್ ಜನರಿಗೆ ಅವೇರ್ನೆಸ್ ಬೇಕು, ಅದು ಕೊಡಬೇಕಿತ್ತು. ಹಾಗೆ ಸರ್ಕಾರನು ನಂದೇನು ಜವಾಬ್ದಾರಿ ಅಂತ ಹೇಳ್ಬೇಕು. ಯಾಕೆಂದ್ರೆ ತನ್ನ ಜವಾಬ್ದಾರಿಯನ್ನು ಮರೆತು ಬಿಟ್ಟು ಖಾಲಿ ದಂಡದ ಮುಖಾಂತರ ನಿಮ್ಮ ಪ್ರಾಣ ಉಳಿಸಿ ಇರುವುದಲ್ಲ. ಯಾಕೆಂದ್ರೆ ನೀವು ನೋಡ್ಬೋದು, ಮಂಗಳೂರಿಂದ ಒಂದು ರೋಡಿಗೆ ಹೋಗ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಈಗ ಟೋಲ್ ಗೇಟ್ ಅಲ್ಲಿ ನಿಲ್ಲುವಾಗ್ಲೇ ಹೊಂಡದಲ್ಲಿ ನಿಲ್ಲುವಂತ ಪರಿಸ್ಥಿತಿ. ಕೂಳೂರಿಂದ ಸುರತ್ಕಲ್ ತನಕ ಹೋಗ್ಲಿಕ್ಕೆ ಆಗುದಿಲ್ಲ. ಈಚೆಂದ BC ರೋಡಿಂದ ಯಾವ ಒಂದು ರೋಡ್ ಅಲ್ಲಿ ಸಹ 4 ವೀಲರ್ ಬಿಡಿ, 2 ವೀಲರ್ನವರಿಗೆ ಅಂತೂ 100% ಹೋಗ್ಲಿಕ್ಕಿಲ್ಲ. ಆಗೊಬ್ರು ಹೇಳಿದ್ರು, ತಾಯಿಯವರಿಗೆ ಮಕ್ಕಳು ಉಳಿತಾರೆ, ಈ ಜವಾಬ್ದಾರಿ ಬರ್ತದಂತ. ಈ ಜವಾಬ್ದಾರಿ, ಈ ಮಾರ್ಗದ ಜವಾಬ್ದಾರಿ ಮಾಡ್ಕೊಳ್ಳಿ ಅಲ್ಲ. ಆ ಜವಾಬ್ದಾರಿ ಮಾಡಿದ ನಂತರ ಒಂದು ವೇಳೆ ನೀವು ಕಾನೂನಿಗೆ ತಪ್ಪಿದ್ರೆ ಆ ನಂತರ ಪನಿಷ್ಮೆಂಟ್ ಕೊಡಿ. ಇದು ನಿಮ್ಗೆ ಜವಾಬ್ದಾರಿಯೇ ಗೊತ್ತಿಲ್ಲ. ಇಷ್ಟಿಷ್ಟು ಟ್ಯಾಕ್ಸ್ ತಗೊಳ್ತೀರಿ ಜನಗಳಿಂದ, ನೋಡಿಲ್ಲ. RTO ಆಫೀಸಿಗೆ ಹೋಗುವಾಗ, RTO ಆಫೀಸಲ್ಲಿ ಒಂದು ಲೈಸೆನ್ಸ್ ಮಾಡ್ಲಿಕ್ಕೆ ಹೋಗುವಾಗ ಒಳಗೆ ಹೋಗುವಲ್ಲಿ ಅಲ್ಲಿ ಡಾಮರ್ ಇಲ್ಲ, ಹೊಂಡ. ನಿಮ್ಮದು ನಿಮ್ಗೆ ಗೊತ್ತಿಲ್ಲ. ನೀವು ಜನರಿಗೆ ಅವೇರ್ನೆಸ್ ಮಾಡ್ತೀರಿ, ಅದೊಂದು ಹೇಳಿ. ಮತ್ತೆ ಪ್ರತಿಯೊಂದು ಕಡೆಲಿಗೆ ಟ್ರಾಫಿಕ್ ನವರ ನಿಲ್ಲಿಸ್ಬೇಕು. ಎಲ್ಲಿ ತಪ್ಪು ಮಾಡಿದಾನೆ, ಡಾಕ್ಯುಮೆಂಟ್ಸ್ ಇಲ್ಲ, ಅಲ್ಲಿ ಅವನ ನಿಲ್ಲಿಸಿ ಅವನಿಗೆ ಫೈನ್ ಹಾಕ್ಲಿಲ್ಲ ಹೇಳುದಿಲ್ಲ. ಈಗ ಏನಾಗಿದೆ ಗೊತ್ತುಂಟಾ, ಬೆಳಿಗ್ಗೆ 8 ಗಂಟೆಗೆ ಶುರು ಆಗ್ತದೆ ರೆಸಿಡೆನ್ಷಿಯಲ್ ಏರಿಯಾ ಓಣಿಯಲ್ಲಿ ಬಂದು ಪೊಲೀಸ್ನವ್ರು ನಿಲ್ಲುದು. ಇಲ್ಲಿ ಏನು ಅಂತ ಕೇಳುದು. ಪಬ್ಲಿಕ್ ಬಾರ್ ಹತ್ರ ಲೈನಲ್ಲಿ ಗಾಡಿ ನಿಲ್ಲಿಸಿದ್ರು ಜನರಿಗೆ ಉಪದ್ರ ಆಗುದಾದ್ರು ಅಲ್ಲಿ ಮಾತಾಡುದಿಲ್ಲ. ಯಾಕೆಂದ್ರೆ ಅದು ತಿಂಗಳ ಅಲ್ಲಿ ಹೋಗ್ತದೆ ಹಪ್ಪ. ನಾನು ನೇರ ಹೇಳುದು, ಇಲ್ಲಿ ಮಾತಿಲ್ಲ. ಪಾರ್ಕಿಂಗ್ ಅಂತ ಹೇಳಿ ಒಂದು ಯಾವನಿಗೋ ಕಾಂಟ್ರಾಕ್ಟ್ ಕೊಟ್ಟು ಗಾಡಿಯನ್ನು ಎಳ್ಕೊಂಡು ಹೋಗ್ತಾರೆ. ಆ ಗಾಡಿ ಕಷ್ಟ ಅವನಿಗೆ ಗೊತ್ತು. ಹೊಸ ಗಾಡಿ ಎಳ್ಕೊಂಡು ಹೋಗುವಾಗ ಟೋ ಮಾಡಿಕೊಂಡು ಹೋಗೋ ಎಷ್ಟು ಕಷ್ಟ ಅವನಿಗೆ, ಅದ್ರಲ್ಲಿ ಎಷ್ಟು ಪ್ರಾಬ್ಲಮ್ ಬರ್ತದಂತ ಗೊತ್ತುಂಟು. ಆದ್ರೆ ಕೆಲವರಿಗೆ ಎಂತ ಆಗ್ತದೆ, ಟೋ ಮಾಡ್ಕೊಂಡು ಹೋಗುವಾಗ ಗಾಡಿ ಒಂದು ರೀತಿಯಲ್ಲಿ, ಆದ್ರೆ ನೀವು ಫಸ್ಟ್ ನಗರ ಪಾಲಿಕೆಗೆ, ಜನಪ್ರತಿನಿಧಿಗಳಿಗೆ ಕೇಸ್ ಹಾಕಿ. ಯಾಕೆಂದ್ರೆ ಎಷ್ಟು ಬಿಲ್ಡಿಂಗ್ ಅಲ್ಲಿ ನೀವು ಪಾರ್ಕಿಂಗ್ ಇಲ್ಲಿಗಲ್ ಆಗಿ ಕೊಟ್ಟು, ಲೀಗಲ್ ಪಾರ್ಕಿಂಗ್ ಅನ್ನು ಎಲ್ಲಕ್ಕೆ ನೀವು ಶಾಪ್ ಲೈಸೆನ್ಸ್ ಕೊಟ್ಟು ಜನಗಳ ಪಾರ್ಕಿಂಗ್ ಎಲ್ಲಿ ಮಾಡ್ತಾರೆ ಹೇಳಿ?
ನೀವು ಒಂದಾದ್ರೂ ನೀವು ಪಾರ್ಕಿಂಗ್ ನಮ್ಗೆ ತೋರಿಸಿ, ಪಾರ್ಕಿಂಗ್ ತೋರಿಸಿದ್ಮೇಲೆ ಬೀದಿ ಮಾರ್ಗದಲ್ಲಿ ಇಟ್ರೆ ಫೈನ್ ಹಾಕಿ. ಒಂದು ಬಿಲ್ಡಿಂಗ್ ಅಲ್ಲಿ ನೀವು ಸಿಟಿಯಲ್ಲಿ ಪಾರ್ಕಿಂಗ್ ಇಲ್ಲ, ಪ್ರತಿಯೊಂದಲ್ಲಿ ಬೇಸ್ಮೆಂಟ್ ಅಲ್ಲಿ ಆಫೀಸ್ ನಿಮ್ದು, ಅದು ಯಾರು ಕೊಟ್ಟದ್ದು? ಯಾವುದೇ ಸರ್ಕಾರ ಇರ್ಲಿ, ನೀವು ಕೊಟ್ಟದಲ್ಲ. ಈ ಸರ್ಕಾರ ಆ ಸರ್ಕಾರ ಅನ್ನೋದು ಇರೋದು ಓಕೆ, ಈಗ ಬಿಜೆಪಿ ಸರ್ಕಾರ ಉಂಟು, ನೀವು ಮಾಡಿ. ಆದ್ರೆ ನೀವು ಸಹ ಫಸ್ಟ್ ಏನ್ ಮಾಡ್ಬೇಕಿತ್ತು, ನಿಮ್ಮ ರೋಡ್ ಏನು ಸರಿ ಮಾಡಿ, ಆ ನಂತರ ಪೆನಾಲ್ಟಿ ಹಾಕಿ. ಅದು ಮೊದಲನವರದ್ದು ಅಂತ ಹೇಳ್ಕೊಡುದಲ್ಲ, ಮಾಡಿದ ನಂತರ ಮಾಡಿದ್ರೆ ನಾವು ಸೋತ್ತೇವೆ. ಈಗ ಕುಡ್ದು ಡ್ರೈವ್ ಮಾಡುವವರಿಗೆ ರಾತ್ರಿ 10 ಗಂಟೆ ಆಗುವಾಗ ಒಂದು ಹೋಟೆಲ್ ನ ಮುಂದೆ ಪೊಲೀಸ್ನವರು ಜೀಪ್ ನಿಲ್ತಾರೆ 10 ಗಂಟೆಗೆ. ಖಂಡಿತ ಮೇಡಮ್. ನೀವು ಬಾರ್ 12 ಗಂಟೆ ತನಕ ಕುಡಿಲಿಕ್ಕೆ ನೀವು ಬಿಡ್ತೀರಿ, ಲೈಸೆನ್ಸ್ ಕೊಡ್ತೀರಿ, 10 ಗಂಟೆಗೆ ಓಕೆ ನೀವು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಆಗ್ತದಂತ ಅಲ್ಲಿ ಇದು ಅವನಿಗೆ ಕೇಸ್ ಹಾಕ್ತೀರಿ. ಕೇಸ್ ಆಗಿದಂತ ನೀವೇನ್ ಮಾಡಬೇಕು, ಗಾಡಿಯನ್ನಲ್ಲಿ ಸೀಸ್ ಮಾಡ್ಬೇಕು, ಅವನನ್ನು ಮನೆ ಕೊಂಡೋಗಿ ಬಿಡ್ಬೇಕು. ನೀವು ಪುನಃ ಅದೇ ಡ್ರೈವರ್ ಕೈಯಲ್ಲಿ ಗಾಡಿ ಕೊಟ್ರೆ ಮತ್ತೆ ಆಕ್ಸಿಡೆಂಟ್ ಆಗುದಿಲ್ವಾ? 5,000 ಫೈನಲ್ಲಿ ಅವನ ಜೀವ ಉಳಿತ. ಒಂದು ನಿಮಿಷದಲ್ಲಿ ಗ್ಯಾಪಿಗೆ ನೀವು ಅವನನ್ನು ಬಿಟ್ಟು ಕಳಿಸ್ತೀರಿ, ಮತ್ತೆ ಇಲ್ಲಿ ಹೋಗಿ ಅವನು ಬಡಿಬಾರದು. ನಿಮ್ದೆಂತ ಕಾನೂನು ಅಂತ ನಿಮ್ಗೆ? ಅವನ ಕೈಗೆ ಗಾಡಿ ಕೊಡಬೇಡಿ, ಅಲ್ಲ ಸೀಸ್ ಮಾಡಿ ಇಡಿ, ಕೆಲಸ ಕೊಡಿ, ಅವನನ್ನು ಮುಟ್ಟಿಸುವ ಜವಾಬ್ದಾರಿ ನಿಮ್ದು ಉಂಟು. ನೀವು ಇಷ್ಟು ಪೆನಾಲ್ಟಿ ಹಾಕ್ತೀರಿ, ಪುನಃ ಗಾಡಿ ಅವನ ಕೈಯಲ್ಲಿ ಹಾಕೊಡ್ತೀರಿ. ಖಂಡಿತ ಮೇಡಮ್, ಧನ್ಯವಾದಗಳು ಮೇಡಮ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ನಿಮ್ಮ ಟ್ರಾಫಿಕ್ ರೂಲ್ಸ್ ಆಗ್ಲಿ ಸರ್ಕಾರದ ಜವಾಬ್ದಾರಿ ಫಸ್ಟ್ ಅರಿತು ಮತ್ತೆ ಜನಗಳಿಗೆ ಬೋಧನೆ ಮಾಡ್ಲಿಕ್ಕೆ ಹೋಗಿ. ಭಾರ ಹಾಕುದಲ್ಲ, ಇದು ಹಾಕುದು ತಪ್ಪು ಅಂತ ಹೇಳುದಲ್ಲ, ಸರಿ. ಆದ್ರೆ ಮಾಡುವ ಮೊದಲು ತನ್ನನ್ನು ತಾನು ತಿದ್ದುಕೊಳ್ಬೇಕು, ಆನಂತರ ಮಾಡಿದ್ರೆ ಉತ್ತಮ ಅಂತ ನಂದೊಂದು. ಧನ್ಯವಾದಗಳು ಮೇಡಮ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಅವರು ಕೂಡ ಒಂದು ಒಳ್ಳೆ ಅಭಿಪ್ರಾಯಗಳನ್ನು ಕೊಟ್ಟರು. ನಮ್ಮ ಒಂದು ಆತ್ಮವಿಮರ್ಶೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಇಬ್ಬರದ್ದು ಕೂಡ ಜವಾಬ್ದಾರಿ ಇದೆ. ಆ ಒಂದು ಜವಾಬ್ದಾರಿಯನ್ನು ಯಾರು ಕೂಡ ಮರಿಬಾರ್ದು ಅಂತ. ಜನರ ಜವಾಬ್ದಾರಿಗಳನ್ನು ಮರೆತು ಅವರು ಆಕ್ರೋಶವನ್ನು ಮಾಡಬಾರ್ದು. ಅದೇ ರೀತಿ ಸರ್ಕಾರಗಳು ಕೂಡ ಅವರ ಒಂದು ಜವಾಬ್ದಾರಿಯನ್ನು ಮರೆತು ಆಗ್ರಹಗಳನ್ನು ಮಾಡಬಾರ್ದು ಅಥವಾ ಒಂದು ಕಾನೂನುಗಳನ್ನು ಮಾಡಬಾರ್ದು ಅಂತ. ನಾನು ಆವಾಗಲೇ ಕೇಳಿದ್ದೆ, ಎಷ್ಟೋ ಜನ ಹಳ್ಳಿಗಾಡಿನವರಿಗೆ ಹಳ್ಳಿಯಲ್ಲಿರ್ತಕ್ಕಂಥವರಿಗೆ ಗೊತ್ತಿರೋದಿಲ್ಲ ಏನು ನಿಯಮಗಳು ಏನಿದೆ, ಏನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದ್ರ ವಿಚಾರವಾಗಿ. ಕೊನೆಯದಾಗಿ ಸಮಯ ಕೂಡ ಮೀರ್ತಾ ಇದೆ, ಎಲ್ಲ ಒಂದು ವಿಚಾರವಾಗಿ ಹೇಳ್ಬೇಕು. ಓಕೆ, ಮೊದಲನೇದಾಗಿ ಮೇಡಮ್ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮಾತಾಡುವಂಥದ್ದನ್ನೆಲ್ಲವನ್ನು ನೀವು ಮಾತಾಡಿದ್ರಿ, ಸಮ್ಮಪ್ ಮಾಡಿದಾಗೆ ಮಾಡಿದ್ರಿ. ಧನ್ಯವಾದಗಳು ಮೇಡಮ್, ನಾನು ಮಾತಾಡಬೇಕಿದ್ದೆಲ್ಲ ಮಾತಾಡಿದ್ರಿ. ಸೊ ಇವಾಗ ಈ ಒಂದು ಪ್ರಶ್ನೆಗೆ ಉತ್ತರ ನಾನು ಪ್ರತಿ ಸರ್ತಿ ನಾನು ಈ ವೇದಿಕೆಯಲ್ಲಿ ಬರುವಾಗ ನಾನು ಹೇಳುವಂಥದ್ದುಂಟು, ನಾನೊಬ್ಬ JC ಸಂಸ್ಥೆಯ ಸದಸ್ಯ. JC ಸಂಸ್ಥೆಯಲ್ಲಿ ಸಾವಿರಾರು ಜನ ತರಬೇತುದಾರರಿದ್ದಾರೆ. ಸ್ವಾಮಿ ದಯವಿಟ್ಟು ನಮ್ಮನ್ನು ಬಳಸ್ಕೊಳ್ಳಿ. ನಾನು ಕೂಡ ಅದಕ್ಕೆ ನೀವು ಹಣ ಏನು ಕೊಡಬೇಡಿ ಸ್ವಾಮಿ, ನಮ್ಮನ್ನು ನೀವು ಕರೀರಿ. ನೀವು ಎಲ್ಲಿ ಪಬ್ಲಿಕ್ ಅವೇರ್ನೆಸ್ಸಿಗೆ ಕಾಲೇಜುಗಳೆಲ್ಲ ಅಥವಾ ನೀವು ಜನ ಒಟ್ಟು ಮಾಡಿ ತರಬೇತಿ ಕೊಡಲಿಕ್ಕೆ ನಿಮಗೆ ಎಲ್ಲ ಕಡೆ ಬರಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ. ನಿಮ್ಮದು ಲಿಮಿಟೆಡ್ ಇದ್ದೀರಿ ನೀವು. ಪೊಲೀಸ್ ಇಲಾಖೆ ಇರ್ಬೋದು, RTO ಇರ್ಬೋದು. JC ಸಂಸ್ಥೆಯ ಸದಸ್ಯರು ತರಬೇತುದಾರರನ್ನು ಬಳಸಿಕೊಳ್ಳಿ. ಎಲ್ಲಿ ಬೇಕಿದ್ರೆ ತರಬೇತಿ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ನಮ್ಮ ಊರಲ್ಲಿ. ಯಾಕೆಂದರೆ ನಮ್ಮ ಊರಿನ ನಮ್ಮ ವ್ಯಕ್ತಿಯ ಬೆಳವಣಿಗೆಯನ್ನು, ವ್ಯಕ್ತಿತ್ವದ ಬೆಳವಣಿಗೆಯನ್ನು ಇಷ್ಟಪಡುವಂಥ ಸಂಸ್ಥೆ ನಮ್ಮದು. ದಯವಿಟ್ಟು ನಮ್ಮ ತರಬೇತುದಾರರನ್ನು ಬಳಸಿಕೊಂಡು ಜನರಿಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಗಳನ್ನು ಮಾಡಿ ಈ ಥರ ಒಂದು ದಂಡದಿಂದ ಅವರನ್ನು ತಪ್ಪಿಸಿ ಅವರ ಪ್ರಾಣಗಳನ್ನು ಉಳಿಸಿ ಅಂತ ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಜನರು ತಿಳುವಳಿಕೆ ಬಂದರೆ, ಅಂದರೆ ಹಳ್ಳಿಗಾಡಿರ್ಬೋದು, ಪೇಟೆಯಲ್ಲಿರ್ಬೋದು, ಅವರೊಂದು ಪರವಾಗಿಲ್ಲ ಎಂಬ ಒಂದು ಆಟಿಟ್ಯೂಡಿಂದ ನಾನು ಮಾಡಬೇಕು, ನನ್ನ ಪ್ರಾಣವನ್ನು ನಾನು ಉಳಿಸ್ಕೊಳ್ಬೇಕು ಎಂಬ ಒಂದು ಹಂತಕ್ಕೆ ನಾವು ಬಂದರೆ ಖಂಡಿತವಾಗಿ ನಮ್ಮ ಊರು ಉದ್ಧಾರ ಆಗುತ್ತೆ. ನೀವು ಉದ್ಧಾರ ಆಗ್ತೀರಿ, ನಾವು ಉದ್ಧಾರ ಆಗ್ತೇವೆ. ದಯವಿಟ್ಟು ಬಳಸ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ತರಬೇತಿ ಕೊಡಿ. ಬೇರೆ ಬೇರೆ ಕಡೆ ಸಣ್ಣ ಮಕ್ಕಳಿಂದ ಹಿಡಿದು ತರಬೇತಿಯನ್ನು ಪ್ರಾರಂಭ ಮಾಡಿ. ಅಪ್ಪ ಹೆಲ್ಮೆಟ್ ಬಿಟ್ಟು ಹೋದ ಕೂಡಲೇ ಮಗು ನೆನಪು ಮಾಡ್ತದೆ, ಅಪ್ಪ ಹೆಲ್ಮೆಟ್ ತಗೊಂಡೋಗು. ಆ ಹಂತದಿಂದ ಗೊತ್ತಿರುವಂಥದ್ದನ್ನು ಚಿಕ್ಕ ಮಕ್ಕಳಿಂದಲೇ ಪ್ರಾರಂಭ ಮಾಡಿ. ಸೊ ಈ ತರಬೇತಿಗೆ ವ್ಯವಸ್ಥೆ ಮಾಡಿ, ಶಾಲೆ ಕಾಲೇಜುಗಳಲ್ಲಿರಲಿ, ಜನಸಂದಣಿ ಸೇರುವಲ್ಲಿರಲಿ ತರಬೇತಿಗೆ ವ್ಯವಸ್ಥೆ ಮಾಡಿ ಅಂತ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮತ್ತು RTO ಅವರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ. ಹಾಗಿರುವಾಗ ನಮ್ಮ ಸಮಾಜ ಅವೇರ್ನೆಸ್ನ ಮೂಲಕ ನಮ್ಮ ಸಮಾಜ ಇಂಪ್ರೂವ್ ಆಗುತ್ತೆ. ಹಾಗೆ ಎಲ್ಲ ವಾಹನ ಸವಾರಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ವಿನಂತಿ, ನಿಮ್ಮ ವೆಹಿಕಲ್ಗಳಿಗೆ ಲೈಸೆನ್ಸ್ ಇದೆಯೇ? ನಿಮಗೆ ಲೈಸೆನ್ಸ್ ಇದೆಯೇ? ಲೈಸೆನ್ಸ್ ಎಲ್ಲ ಕೊಡಬೇಡಿ. ನಿನ್ನೆನೋ ಎಲ್ಲೋ ನೋಡಿದೆ, 3ನೇ ಕ್ಲಾಸಿನ ಒಂದು ಮಗು ಕಾರು ಓಡಿಸುವಂಥ ಒಂದು ವಿಡಿಯೋ ನೋಡಿದೆ, ತುಂಬ ಬೇಸರ ಆಯಿತು. ನಿಮಗೆ ಲೈಸೆನ್ಸ್ ಇದೆಯೇ? ನಿಮ್ಮ ಮಕ್ಕಳಿಗೆ ಲೈಸೆನ್ಸ್ ಇಲ್ಲ, ನಿಮ್ಮ ಫ್ರೆಂಡ್ಸಿಗೆ ಲೈಸೆನ್ಸ್ ಇಲ್ಲ, ನಿಮ್ಮ ಗಾಡಿ ಕೊಡಬೇಡಿ, ಜೈಲಿಗೆ ಹೋಗ್ಬೋದು, ಜಾಗ್ರತೆ. ಆನಂತರ ನಿಮ್ಮ ಗಾಡಿಗೆ ಏನು ಇನ್ಶೂರೆನ್ಸ್ ಇದೆಯೇ? ಇನ್ಶೂರೆನ್ಸ್ ಬಹಳ ಅಗತ್ಯ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇದನ್ನೆಲ್ಲ ನೋಡಿಕೊಳ್ಳಿ. ನಿಮ್ಮ ಗಾಡಿಗೆ RC ಇದೆಯೇ? ನಿಮ್ಮ ಹೊಗೆ ತಪಾಸಣೆ ಮಾಡಿಸಿದ್ರ? ಇತ್ಯಾದಿ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ನಿಮ್ಮ ಒಂದು ವೆಹಿಕಲ್ಗಳನ್ನು ಚಲಾಯಿಸುವ ಮೂಲಕ ಒಂದು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ನೀವೇ ಬೆಳೆಸಿಕೊಳ್ಳಿ, ನಾವೆಲ್ಲ ಬೆಳೆಸಿಕೊಳ್ಳೋಣ. ನೀವೆಲ್ಲ ಸೇರಿ ಒಂದು ಸದೃಢವಾದಂಥ ಭಾರತದ ಅಡಿಪಾಯಕ್ಕೆ ನಾಂದಿ ಹಾಡೋಣ ಅಂತ ಕೇಳಿಕೊಳ್ಳುತ್ತಾ ನನಗೆ ಕೊಟ್ಟಂಥ ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್ ಈ ಒಂದು ಕಾರ್ಯಕ್ರಮಕ್ಕೆ.
ಈಗಾಗಲೇ ಮಾತಾಡಿರೋ ಹಾಗೆ ಎಲ್ಲ ಒಂದು ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ಮಾತಾಡಿದ್ವಿ. ಬಹುಶಃ ಇನ್ನೂ ಕೂಡ ಮಾತಾಡಲಿಕ್ಕಿತ್ತು. ಆದರೆ ಒಂದು ಪೊಲೀಸ್ ಇಲಾಖೆ ಏನು ಮಾಡಬೇಕಾಗಿತ್ತು ಅಂತಂದರೆ, ಈ ಒಂದು RC ಆಗಿರ್ಬೋದು, ಈ ಒಂದು LLR ಆಗಿರ್ಬೋದು, DL ಆಗಿರ್ಬೋದು, ಇನ್ಶೂರೆನ್ಸ್, ಇದೆಲ್ಲದರ ವಿಚಾರವಾಗಿ ಒಂದು ಮೇಳವನ್ನು ಮಾಡಬೇಕು. ಆ ಎಲ್ಲ ಯಾರ್ಯಾರಿಗೆ ಇನ್ಶೂರೆನ್ಸ್ ಇಲ್ಲ, ಯಾರ್ಯಾರಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ಆ ಒಂದು ಮೇಳದಲ್ಲಿ ಬಂದು ಅದನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಮತ್ತು ಜಾಗೃತಿಯನ್ನು ಜನರಿಗೆ ಕೊಡುವಂಥ ಒಂದು ನಿಟ್ಟಿನಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿತ್ತು ಸರ್ಕಾರ ಮತ್ತು ಅದೇ ರೀತಿಯಲ್ಲಿ ಅಧಿಕಾರಿ ವರ್ಗಗಳು ಅಂತ ಹೇಳ್ತಾ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಜನರು ಮತ್ತು ಸರ್ಕಾರ ಎರಡೂ ಕೂಡ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕಾದಂಥ ಒಂದು ಅವಕಾಶ ಇದೆ. ಜನರು ಕೂಡ ಸ್ವಯಂಕೃತವಾಗಿ ತಪ್ಪುಗಳನ್ನು ಮಾಡಬಾರ್ದು. ಮತ್ತು ಅದೇ ರೀತಿ ಸರ್ಕಾರ ಕೂಡ ಇದೆಲ್ಲದರ ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿ ಡಾಕ್ಯುಮೆಂಟ್ಸ್ಗಳನ್ನು ಹಂತ ಹಂತವಾಗಿ ಕೊಡುವಂಥ ಒಂದು ನಿಟ್ಟಿನಲ್ಲಿ ಶ್ರಮವಹಿಸಬೇಕು. ರಸ್ತೆಗಳನ್ನು ಸರಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಗಂಭೀರವಾದಂಥ ಒಂದು ಯೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.